ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, ಎಸ್ಡಿಎಂ ಕಾಲೇಜು ಉಜಿರೆ. ನಮಸ್ಕಾರ, ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಪ್ಪಿಕಾಡ್. ನಾವು ಈ ದಿವಸ ರೈತರ ಸಂಕಷ್ಟದ ಬಗ್ಗೆ, ಅಂದರೆ ಕೂಡ ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ರೈತರು ಎದುರಿಸ್ತಾ ಇರುವ ಸಂಕಷ್ಟ ಮತ್ತು ಅವರು ಆ ಸರ್ಕಾರದ ಮುಂದೆ ಇಟ್ಟಿರುವಂಥ ಬೇಡಿಕೆ, ಅಂದರೆ ಲಾಕ್ಡೌನ್ ಸಮಯದಲ್ಲಿ ರೈತರಿಗೆ ಎದುರಾಗಿರುವ ಸಮಸ್ಯೆಗಳೇನು, ಅದರಲ್ಲಿ ಕೂಡ ಅತ್ಯಂತ ಪ್ರಮುಖ ಸಮಸ್ಯೆಗಳು ಮತ್ತು ಆ ಹಿನ್ನೆಲೆಯಲ್ಲಿ ಅವರು ಇವತ್ತು ಸರ್ಕಾರಕ್ಕೆ ಮಂಡಿಸಿರುವಂಥ ಅಥವಾ ಆಗ್ರಹ ಮಾಡಿರುವಂಥ ಬೇಡಿಕೆಗಳು ಏನು ಅನ್ನೋ ಬಗ್ಗೆ, ಮತ್ತು ಅದರ ಜೊತೆಗೇನೆ ಒಟ್ಟು ರೈತರಿಗೆ ಈ ಒಂದು ಮುಂಗಾರು ಸಂದರ್ಭದಲ್ಲಿ ಮತ್ತು ಕಳೆದ ಒಂದು ವರ್ಷಗಳಿಂದ ರೈತರು ರಾಜ್ಯ ಸರ್ಕಾರದ ಮತ್ತು ಕೇಂದ್ರ ಸರ್ಕಾರದ ಮುಂದೆ ಇಟ್ಟಿರುವಂಥ ಬೇರೆ ಬೇರೆ ಬೇಡಿಕೆಗಳಿದ್ದಾವೆ. ಆ ಬೇಡಿಕೆಗಳು ಏನು ಅನ್ನೋ ಬಗ್ಗೆ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಈ ದಿವಸ ನಮ್ಮ ಜೊತೆಗೆ ಇಬ್ಬರು ರೈತ ಮುಖಂಡರು ಈ ಒಂದು ಸ್ಟುಡಿಯೋದಲ್ಲಿ ಭಾಗಿಯಾಗಿದ್ದಾರೆ. ರವಿಕಿರಣ್ ಪುಣಚ ಅವರು ಮತ್ತು ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ್ ಅವರು. ನಾನು ಇಬ್ಬರನ್ನು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ರವಿಕಿರಣ್ ಪುಣಚ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅವರು. ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಅವರು. ಅವರು ರೈತರ ಬೇರೆ ಬೇರೆ ಬೇಡಿಕೆಗಳು ಮತ್ತು ಪ್ರಸಕ್ತ ತುರ್ತು ಬೇಡಿಕೆಗಳ ಒಂದು ಹಿನ್ನೆಲೆಯಲ್ಲಿ ಜಿಲ್ಲಾಧಿಕಾರಿಗಳಿಗೆ ಭೇಟಿ ಮಾಡಿ ಮನವಿ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಏನೇನು ತಕ್ಷಣಕ್ಕೆ ರೈತರಿಗೆ ಸ್ಪಂದಿಸಬೇಕಾದ ವಿಚಾರಗಳು ಏನು ಅನ್ನೋ ಬಗ್ಗೆ ಅವರು ಇವತ್ತು ಜಿಲ್ಲಾಡಳಿತದ ಮತ್ತು ರಾಜ್ಯ ಸರ್ಕಾರದ ಗಮನ ಸೆಳೆದಿದ್ದಾರೆ. ಸೊ ಈ ಹಿನ್ನೆಲೆಯಲ್ಲಿ ನಾವು ಮಾತಾಡ್ತೇವೆ. ಸುಮಾರು 15 ಸ್ಪೆಸಿಫಿಕ್ ಆಗಿ 13 ವಿಚಾರಗಳನ್ನು ಅವರ ಮನವಿಯಲ್ಲಿ ಉಲ್ಲೇಖ ಮಾಡಿದ್ದಾರೆ. ಈ ಎಲ್ಲ ಬೇಡಿಕೆಗಳಿಗೆ ಸರ್ಕಾರ ಸ್ಪಂದಿಸಬೇಕಾಗಿದೆ ಅಂತ. ಇದು ರವಿಕಿರಣ್ ಪುಣಚ ಅವರೇ ಮತ್ತು ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ್ ಅವರೇ, ನಿಮ್ಮ ಈ ಒಂದು ಮನವಿಯಲ್ಲಿ ಏನು ಸರ್ಕಾರಕ್ಕೆ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಸಲ್ಲಿಸಿರುವ ಈ ಒಂದು ಮನವಿಯಲ್ಲಿ ಸುಮಾರು 13 ಅಂಶಗಳನ್ನು ನೀವಿಲ್ಲಿ ಉಲ್ಲೇಖ ಮಾಡಿದ್ದೀರಿ. ಈಗ ನಾನು ಈ 13 ಅಂಶಗಳು ಯಾವುದು ಏನು ಎತ್ತ ಅಂತ ಪ್ರಶ್ನೆ ಮಾಡುವುದಕ್ಕಿಂತ ಮೊದಲು ಈಗ ಮೊನ್ನೆ ದಿವಸ ರಾಜ್ಯ ಸರ್ಕಾರ ಪ್ಯಾಕೇಜ್ ಘೋಷಣೆ ಮಾಡಿತ್ತು. ಆ ಪ್ಯಾಕೇಜಿನಲ್ಲಿ ರೈತರಿಗೆ ಕೂಡ ಒಂದಷ್ಟು ನೆರವು ಮತ್ತು ಒಂದಷ್ಟು ಭರವಸೆಗಳು ಕೂಡ ಕೊಟ್ಟಿದ್ದಾರೆ. ಸೊ ಅದರ ವಿಚಾರವಾಗಿ ನೀವು ಏನು ಹೇಳ್ತೀರಿ? ಯಾಕಂತ ಹೇಳಿದ್ರೆ ಇಲ್ಲಿ ನೀವು ರೈತರಿಗೆ ನೆರವು ಕೊಡಬೇಕು, ಪರಿಹಾರ ಕೊಡಬೇಕು ಅಂತ ವಿಚಾರಗಳನ್ನು ಇಲ್ಲಿ ಪ್ರಸ್ತಾಪ ಮಾಡಿದ್ದೀರಿ. ಈ ಪ್ರಸ್ತಾಪದ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಹತ್ರ ಕೇಳುವಂಥದ್ದು, ಮೊನ್ನೆ ದಿವಸ ಮುಖ್ಯಮಂತ್ರಿ ಯಡಿಯೂರಪ್ಪ ಅವರು ಘೋಷಣೆ ಮಾಡಿದಂಥ ಪ್ಯಾಕೇಜಿನಲ್ಲಿ ರೈತರಿಗೆ ನೀವು ಹೇಳೋ ಪ್ರಕಾರ ಅದೇನು ಸರಿಯಾಗಿ ಲಭಿಸಿಲ್ಲವೋ ಅಥವಾ ತೃಪ್ತಿಕರವಾಗಿಲ್ವೋ, ಅಥವಾ ನೀವು ಇಲ್ಲಿ ಪಟ್ಟಿ ಮಾಡಿರೋ ಬೇಡಿಕೆಗಳೇ ಪ್ರತ್ಯೇಕವೋ? ಈಗ ಮೊನ್ನೆ ಪ್ಯಾಕೇಜಿನ ಬಗ್ಗೆ ಹೇಳಬೇಕು. ಮುಖ್ಯಮಂತ್ರಿಗಳು ಡಿಕ್ಲೇರ್ ಮಾಡಿದ ಪ್ಯಾಕೇಜ್ ಆನೆಯ ಹೊಟ್ಟೆಗೆ ಅರೆಕಾಸಿನ ಮಜ್ಜಿಗೆ, ಹೆಕ್ಟೇರಿಗೆ 10,000 ರೂಪಾಯಿ ಹೂವು ಹಣ್ಣು ತರಕಾರಿ ಬೆಳೆಸೋರಿಗೆ ಅಂತ ಹೇಳಿದ್ದಾರೆ. ಇವತ್ತು ರಸಗೊಬ್ಬರದ ಬೆಲೆ ಎಷ್ಟಿದೆ, ಡೀಸೆಲ್ ಪೆಟ್ರೋಲ್ ಬೆಲೆ ಎಷ್ಟಿದೆ, ಒಳಸುರಿಗಳು ಎಷ್ಟಿದ್ದಾವೆ, ಕೃಷಿಗೆ ವ್ಯವಸಾಯಕ್ಕೆ ಒಳಸುರಿಗಳು ಎಷ್ಟಿದ್ದಾವೆ, ಅದನ್ನು ತುಲನೆ ಮಾಡಿ. ಜೊತೆಗೆ ಇವತ್ತು ಅಲ್ಲಿ ಕೃಷಿ ಕಾರ್ಮಿಕರಿಗೆ ಕೊಡ್ತಕ್ಕಂಥ ಸಂಬಳ, ಇವತ್ತು ಇರತಕ್ಕಂಥ ದಿನಸಿ ವಸ್ತುಗಳ ಬೆಲೆ, ಇದನ್ನು ಗಮನಿಸಿದರೆ ಈ 10,000 ಏನು ಇದೊಂದು ಪ್ಯಾಕೇಜ್ ಅಂತ ಹೇಳಬೇಕಾ? ನಾವು ಏನಿಲ್ಲ. ಈಗ ಇಡೀ ನಮ್ಮ ರಾಜ್ಯದ ನಾವು ಗಮನಿಸಿದರೆ ಉಳಿದ ಬೆಳೆಗಳು ನೋಡೋಣ. ಆಮೇಲೆ ಹೂವು ತರಕಾರಿ ಹಣ್ಣು ಹಂಪಲು ಇದು ಏನು ಬೆಳೀತಾ ಇದ್ದಾರೆ, ಒಂದು ಸಮೀಕ್ಷೆ ಈಗಾಗಲೇ ಆಗಿದೆ, ಖಾಸಗಿ ಸಮೀಕ್ಷೆ. ಅದರ ಪ್ರಕಾರ ಈ ಲಾಕ್ಡೌನಿಂದ ಮೊನ್ನೆ ತನಕ ಕೂಡ 1 ಲಕ್ಷ ಕೋಟಿ ರೂಪಾಯಿ ಕರ್ನಾಟಕದ ಹೂವು ಹಣ್ಣು ಹಂಪಲು ತರಕಾರಿ ಬೆಳೆಗಾರರಿಗೆ ನಷ್ಟ. 1 ಲಕ್ಷ ಕೋಟಿ ರೂಪಾಯಿ ಕೃಷಿಕರಿಗೆ ನಷ್ಟ ಆಗಿದೆ. ಕರ್ನಾಟಕದಲ್ಲಿ ಬರೀ 3 ಬೆಳೆ, ಹಣ್ಣು ಹಂಪಲು ತರಕಾರಿ ಹೂವು, ಇಷ್ಟು ಮಾತ್ರ. ಉಳಿದ ಆಮೇಲೆ ಲೆಕ್ಕ ತೋಟಗಾರಿಕೆ ಬೆಳೆ ಅಥವಾ ಭತ್ತ ಅಥವಾ ಇತರ ಬೆಳೆಗಳು ಆಮೇಲೆ, ಆಹಾರ ಬೆಳೆಗಳು ಆಮೇಲೆ. ಇಷ್ಟಕ್ಕೆ ಏನೀಗ ಮೊನ್ನೆ ಪ್ಯಾಕೇಜ್ ಅವರು ಹೇಳಿದ್ದಾರೆ, ಆ ಪ್ಯಾಕೇಜಲ್ಲಿ ಹೆಕ್ಟೇರಿಗೆ 10,000 ರೂಪಾಯಿ ಸಹಾಯಧನ ಅಂತ ಹೇಳಿದ್ದಾರೆ. ಬಹುಶಃ ಇದು ನಾನು ಆಗಲೇ ಪ್ರಸ್ತಾಪ ಮಾಡಿದಾಗೆ ಭಾಳ ಕಡಿಮೆ ವಿಚಾರ. ಇದ್ರ ಜೊತೆಗೆ ಈಗ ಈ ಹಿಂದೆ MSP ಆಧಾರದಲ್ಲಿ MSP ವಿಚಾರಕ್ಕೆ ಆಮೇಲೆ ನಾವು ಬರುವ. ಇದು ಪ್ರೇಮ್ನಾಥ್ ಶೆಟ್ಟಿ ಅವರೇ, ರೈತನಾಗಿ ನಿಮಗೆ ಮೊನ್ನೆಯ ಪ್ಯಾಕೇಜ್ ಏನು ತೃಪ್ತಿಕರವಾಗಿಲ್ವೋ, ಏನು ಹೇಳ್ತೀರಿ? ಮೊನ್ನೆ ಸಮಗ್ರ ಕರ್ನಾಟಕದ
ಕೃಷಿಕರಿಗೆ ಪ್ಯಾಕೇಜ್ ಘೋಷಣೆ ಮಾಡಿದ್ದಾರೆ. ಅದು ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಅನ್ವಯಿಸುವುದೇ ಇಲ್ಲ, ಯಾಕೆಂದರೆ ನಮ್ಮಲ್ಲಿ ಹಣ್ಣು ಹಂಪಲು ಬೆಳೆಗಾರರು ಇಲ್ಲ, ಹೂ ಬೆಳೆಗಾರರು ಅತ್ಯಂತ ಕಡಿಮೆ ಇದ್ದಾರೆ. ಅದು ನಮ್ಮ ಜಿಲ್ಲೆ ಬಿಟ್ಟು ಮಿಕ್ಕಿದವರಿಗೆ ಕೊಟ್ಟಿದ್ದಾರೆ. ಅದು ಒಂದು ಹೆಕ್ಟೇರ್ಗೆ 10,000 ಕೊಟ್ಟಿದ್ದಾರೆ. ಸಾಮಾನ್ಯವಾಗಿ ಈಗ ವಿಂಗಡಣೆಯಾಗಿ ಒಬ್ಬ ರೈತ ಹೆಕ್ಟೇರ್ ಹೊಂದಿರೋ ರೈತನೇ ಇಲ್ಲ, ಸಣ್ಣ ರೈತರು ಇರುವಂಥ ಪ್ರದೇಶ ಇದು, ಸಣ್ಣ ಪುಟ್ಟ ರೈತರು ಇರೋದು. ಒಂದು ಹೆಕ್ಟೇರ್ ಮಿತಿ ಕೂಡ ಒಬ್ಬ ರೈತನ ಹತ್ರ ಇಲ್ಲ. ಅದು ನಮ್ಮ ರಾಜ್ಯ ಕಾರ್ಯದರ್ಶಿ ಇಲ್ದಾಗೆ ಆಣೆಗೆ ಮಜ್ಜಿಗೆ ಥರ ಆಗಿದೆ ಅದು. ಯಾಕೆಂದರೆ ಒಂದು 2-3 ಸಾವಿರ ರೂಪಾಯಿ ಪ್ಯಾಕೇಜ್, ಈ ಪ್ಯಾಕೇಜಲ್ಲಿ ಒಂದು 2-3 ಸಾವಿರ ಆಟೋ ಚಾಲಕರಿಗೆ ಏನು ಮಾಡಿದ್ದಾರೆ ಅಷ್ಟು ಸಿಗ್ಬೋದು ರೈತನಿಗೆ. ಅದಕ್ಕೂ ಅವನ ದಿನಗೂಲಿ ಬಿಟ್ಕೊಂಡು ಅದಕ್ಕೆ ಅವ್ರು ಕೆಲವರ ದಾಖಲೆ ಒದಗಿಸ್ಲಿಕ್ಕೆ ಅವನಿಗೆ ಒಂದು 2 ದಿನ ಬೇಕಾಗ್ಬೋದು ಅಂತ ಭಾವಿಸಿದ್ರು. ಒಂದು ಹೆಕ್ಟೇರ್ ಅಂತ ಹೇಳಿದ್ರೆ ಸುಮಾರು 2.5 ಎಕರೆ ಬರಬೇಕು. ಅಷ್ಟು ಹೊಂದಿರೋ ರೈತರೇ ಕಡಿಮೆ ಇದ್ದಾರೆ ಕರಾವಳಿ ಭಾಗದಲ್ಲಿ, ಇಲ್ವೇ ಇಲ್ಲ. ಒಟ್ಟು ಕರ್ನಾಟಕದಲ್ಲಿ ಸಣ್ಣ ರೈತರೇ ಜಾಸ್ತಿ ಹೊಂದಿದ್ದಾರೆ. ಅದರಿಂದಾಗಿ ದೊಡ್ಡ ಅದರಲ್ಲಿ ಬೆನಿಫಿಟ್ ಏನು ಸಿಗೋದಿಲ್ಲ ಆ ಪ್ಯಾಕೇಜ್. ಆಮೇಲೆ ಅದರಲ್ಲಿ ತೋಟಗಾರಿಕೆ ಅದರಲ್ಲಿ ಕರ್ನಾಟಕದಲ್ಲಿ ಏನು ಇತರ ಭಾಗದವರಿಗೆ ದೊಡ್ಡ ಪ್ಯಾಕೇಜ್ ಸೌಲಭ್ಯ ಸಿಗುದಿಲ್ಲ, ಮತ್ತೆ ನೀವು ಹೇಳೋ ಪ್ರಕಾರ ಕರಾವಳಿಯವರಿಗೆ ಏನೂ ಸಿಗುದಿಲ್ಲ. ಇಲ್ಲ, ತೋಟಗಾರಿಕಾ ಬೆಲೆಯನ್ನು ಅಲ್ಲಿ ಪ್ರಸ್ತಾಪನೆ ಮಾಡಿಲ್ಲ. ನಾವು ತೋಟಗಾರಿಕಾ ಬೆಳೆಗಾರರು ಇಲ್ಲಿ ಇರೋದು ಭತ್ತದ ಬೆಳೆಗಾರರಿಗೆ ಇದ್ದಂತ ಪ್ಯಾಕೇಜ್ ಅನ್ನೇ ತೆಗೆದಿದ್ದಾರೆ. ಮೊದಲು ಹೆಕ್ಟೇರ್ಗೆ 10,000 ರೂಪಾಯಿ ಪ್ಯಾಕೇಜ್ ಇತ್ತು, ಅದನ್ನೇ ತೆಗೆದಿದ್ದಾರೆ ಇವಾಗ. ಸೊ ಇಲ್ಲಿ ನೀವು ಇಬ್ರು ಹೇಳುವಂತದ್ದು ಮೊನ್ನೆ ದಿವಸ ಘೋಷಣೆ ಮಾಡಿದಂತ ಪ್ಯಾಕೇಜ್ ನಲ್ಲಿ ಕರಾವಳಿಯ ಏನು ಭಾಗದ ಕೃಷಿಕರಿಗೆ ಯಾವ ಪ್ರಯೋಜನ ಕೂಡ ಅದು ಅನ್ವಯಿಸುವುದೇ ಇಲ್ಲ. ಇಲ್ಲಿ ನಾವು ಏನು ನೀವು ಹೇಳುವಾಗ ಪ್ರಕಾರ ಹಣ್ಣು ಹಂಪಲು ಬೆಳೆಯೋರು ಅಲ್ಲ, ಹೂಗಳನ್ನು ಬೆಳೆಯೋರು ಅಲ್ಲ, ಎಲ್ಲ ಇಂಟರ್ ಕ್ರಾಪ್ ಇದೆ ಇಲ್ಲಿ. ಓಕೆ, ಅದೆಲ್ಲವೂ ಕೂಡ ಇಂಟರ್ ಕ್ರಾಪ್. ಸೊ ಹಾಗಾಗಿ ಅದರ ಫಲಾನುಭವಿಗಳಾಗಲಿಕ್ಕೆ ಸಾಧ್ಯ ಇಲ್ಲ. ಎಸ್, ಈಗ ನಾನು ಉಳಿದ ವಿಚಾರಕ್ಕೆ ಬರ್ತೇನೆ. ನೀವು ಇವತ್ತು ಏನು ಸರ್ಕಾರಕ್ಕೆ ಮಾಡಿರುವಂತ ಮನವಿಯಲ್ಲಿ ಉಲ್ಲೇಖ ಮಾಡಿರುವಂತ 13 ವಿಚಾರಗಳಿದಾವಲ್ಲ. ಸೊ ನಿಮ್ಮ ಬೇಡಿಕೆ ಎಸ್, ಮೊದಲ ವಿಚಾರವಾಗಿ ನೀವು ಹೇಳ್ತೀರಿ, ಕೊರೋನಾ ಲಾಕ್ಡೌನ್ ನಿಂದಾಗಿ ರೈತರು ಅನುಭವಿಸಿರುವ ಒಟ್ಟು ನಷ್ಟದ ಬಗ್ಗೆ, ಅದು ಲಾಕ್ಡೌನ್ ಅವಧಿಯಲ್ಲಿ ಉಂಟಾಗಿರುವಂತಹ ಒಟ್ಟು ನಷ್ಟದ ಬಗ್ಗೆ ಅಂದಾಜು ಮಾಡಲು ಸಮಿತಿಯನ್ನು ನೇಮಕ ಮಾಡಬೇಕು ಅಂತ. ಎಸ್, ಏನಿದು ನೀವು ಈಗಾಗಲೇ ಹೇಳಿದ್ರಿ, ಒಂದು ಅಂದಾಜಿನ ಪ್ರಕಾರ 1 ಲಕ್ಷ ಕೋಟಿಯಷ್ಟು ನಷ್ಟ ಆಗಿದೆ ಅಂತ. ರವಿಕಾಂತ್ ಪುಣಚ ಅವರೇ, ಈಗ ಪ್ರತ್ಯೇಕವಾಗಿ ಒಂದು ಸಮಿತಿ ಪ್ರಕಾರ ಇದನ್ನು ಅಂದಾಜು ಮಾಡ್ಬೇಕಂತ ಹೇಳ್ತೀರಿ ನೀವು? ಇಲ್ಲ, ಈಗ 1 ಲಕ್ಷ ಕೋಟಿ ರೂಪಾಯಿ ನಷ್ಟ ಆಗಿರ್ತಕ್ಕಂಥದ್ದು ಹೂವು ಹಣ್ಣು ಹಂಪಲು ತರಕಾರಿ ಬೆಳೆಗಾರರಿಗೆ, ಒಟ್ಟು ಕೃಷಿಕರಿಗಲ್ಲ. ಒಟ್ಟು ಕೃಷಿಕರಿಗೆ ಏನು ನಷ್ಟ ಆಗಿದೆ ಅಂತ ಹೇಳುವಂಥದ್ದು ಇವತ್ತು ಲೆಕ್ಕಾಚಾರ ಆಗ್ತಕ್ಕಂಥ ಒಂದು ಸರ್ವೆ ಆಗಬೇಕಾಗಿದೆ. ಈಗ ಹಿಂದೆ ಕೂಡ ಸರ್ವೆ ಮಾಡಿದ್ದಾರೆ. ಹಿಂದೆ ಕೂಡ ನಮ್ಮಲ್ಲಿ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಆಗಿತ್ತು, ಬರ ಬಂದಿತ್ತು. ನಮ್ಮ ಲೆಕ್ಕಾಚಾರ ಪ್ರಕಾರ, ನಮ್ಮ ಒಂದು ಸರ್ವೆ ಪ್ರಕಾರ 4 ಲಕ್ಷ ಕೋಟಿ ರೂಪಾಯಿ ಈ ರಾಜ್ಯದ ಜನತೆಗೆ ನಷ್ಟ ಆಗಿದೆ. ಕೃಷಿ, ಮನೆ, ವಸತಿ, ಮೂಲಸೌಕರ್ಯಗಳು, ರಸ್ತೆ ಎಲ್ಲವೂ ಸೇರಿ 4 ಲಕ್ಷ ಕೋಟಿ ರೂಪಾಯಿ. ಅದು ರಾಜ್ಯ ಸರ್ಕಾರ ಕೊಟ್ಟಿರ್ತಕ್ಕಂಥ 40,000 ಕೋಟಿ ರೂಪಾಯಿ ಅಂದಾಜು ಪಟ್ಟಿ ಕೇಂದ್ರ ಸರ್ಕಾರಕ್ಕೆ. ಅಂದ್ರೆ 4 ಲಕ್ಷ ಕೋಟಿ. ರಾಜ್ಯ ಸರ್ಕಾರ ಕೊಟ್ಟ ಅಂದಾಜು ಪಟ್ಟಿಯಲ್ಲಿ 40,000 ಕೋಟಿ. ಆದ್ರೆ ಕೇಂದ್ರ ಸರ್ಕಾರ ಕೊಟ್ಟಿರ್ತಕ್ಕಂಥ 1,200 ಕೋಟಿ. ಕೇಂದ್ರ ಸರ್ಕಾರ ಕೊಟ್ಟಿರೋದು ಪರಿಹಾರವಾಗಿ ಕೊಟ್ಟಿರೋದು 1,200 ಕೋಟಿ. ಅಂದ್ರೆ ಈ ಸರ್ಕಾರಕ್ಕೆ ನಾಡಿ ಮಿಡಿತ ಗೊತ್ತಿಲ್ಲ ಜನರದ್ದು, ಜನಪರವಾಗಿಲ್ಲ, ಬರೀ ವ್ಯಾವಹಾರಿಕವಾಗಿದ್ದಾರೆ. ಮುಂದೆ ಚರ್ಚೆ ಮಾಡೋಣ. ಆದ್ರೆ ನಾವೀಗ ಇಲ್ಲಿ ಇನ್ನೂ ಕೂಡ ಯಾಕೆ ಇಷ್ಟು ಒತ್ತಾಯ ಮಾಡ್ತಾ ಇದ್ದೇವೆ? ಯಾಕಂದ್ರೆ ಈ ಲಾಕ್ಡೌನ್ ಅಲ್ಲಿ ನಾವು ಸ್ವತಂತ್ರವಾಗಿ ರೈತ ಸಂಘ ಯಾವ ಚಳುವಳಿ ಹಾಕೊಳ್ಳಿಲ್ಲ. 2ನೇ ಅಲೆ ಅನಿರೀಕ್ಷಿತವಾಗಿ ಬಂತು. ಮೊದಲನೇ ಅಲೆ ಅನಿರೀಕ್ಷಿತವಾಗಿ ಬಂತು. 2ನೇ ಅಲೆ ನಮ್ಗೆ ಗೊತ್ತಿದ್ದು ನಮ್ಮ ಬಹಳಷ್ಟು ಕಾರ್ಯಕರ್ತ ಕಳ್ಕೊಂಡಿದ್ದೇವೆ. ಸರ್ಕಾರ ಒಂದು ಲಾಕ್ಡೌನ್ ನಿಯಮ ತಂದಿತ್ತು. ಆ ನಿಯಮವನ್ನು ನಾವು ಶಿರಸ ವಹಿಸಿ ಪಾಲಿಸಿದ್ದೇವೆ. ನಮ್ಮ ಕಾರ್ಯಕರ್ತನ ಕಳ್ಕೊಳ್ಳಿಕ್ಕೂ ನಾವು ತಯಾರಿಲ್ಲ. ಆದರೆ ಜನಪರವಾಗಿರ್ತಕ್ಕಂಥ ವಿಚಾರಗಳನ್ನು ಬಿಟ್ಟುಕೊಡ್ಲಿಕ್ಕೆ ಯಾವತ್ತಿಗೂ ಸಾಧ್ಯ ಇಲ್ಲ. ಆ ನಿಟ್ಟಿನಲ್ಲಿ ಇವತ್ತು ಸ್ವತಂತ್ರವಾಗಿ, ಯಾಕಂದರೆ ಹಿಂದೆ ಕೂಡ ಚಳುವಳಿ ಮಾಡಿದ್ದೇವೆ ನಾವು, ಬೇರೆ ಬೇರೆ ಸಂಘಟನೆ ಜೊತೆ ಸೇರಿಕೊಂಡು ಅಥವಾ ರಾಷ್ಟ್ರೀಯ ಮಟ್ಟದ ಕಾರ್ಯ ಇದ್ದರೆ ರಾಜ್ಯ ಮಟ್ಟದ ಕಾರ್ಯ ಇದೆಲ್ಲ ಮಾಡಿದ್ದೇವೆ. ಅದು ಸ್ವತಂತ್ರವಾಗಿ ಇವತ್ತು ಮಾತ್ರ ನಾವು ಮಾಡಲಿಕ್ಕೆ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಯಾಕಂದರೆ ಮೂಲಭೂತವಾಗಿ ರೈತರಿಗೆ ಆದಂಥ ಸಮಸ್ಯೆಯನ್ನು ನಾವು ಇವತ್ತು ಫೋಕಸ್ ಮಾಡಬೇಕಂತ ಅನಿವಾರ್ಯತೆ ಇದೆ. ಮತ್ತೆಲ್ಲ ಚಳುವಳಿಗಳಲ್ಲೂ ಕೂಡ ರೈತರು, ದಲಿತರು, ಕಾರ್ಮಿಕರು, ಜನಪರವಾಗಿ ಎಲ್ಲ ವಿಚಾರಗಳನ್ನು ಹಂಚಿಕೊಂಡಿದ್ದೇವೆ. ಅದರ ಪರವಾಗಿ ಚಳವಳಿ ಮಾಡಿದ್ದೇವೆ. ಆದರೆ ರೈತರ ವಿಚಾರ ಕೂಡ ಒಂದು ಮೂಲೆಗೆ ಹೋಗಬಾರ್ದು. ಆ ನಿಟ್ಟಿನಲ್ಲಿ ಇವತ್ತು ಅದನ್ನು ಬಿಂಬಿಸಬೇಕು ಅಂತ ಹೇಳುವ ನಿಷ್ಠೆಯಲ್ಲಿ ರಾಜ್ಯಾದ್ಯಂತ ಇವತ್ತು ಈ ಚಳವಳಿಯನ್ನು ಮಾಡಿದ್ದೇವೆ. ಬಹುಶಃ ಇದರಲ್ಲಿ ಪ್ರಮುಖವಾಗಿ ನಾವು ಇವತ್ತೇನು ಬರ ಮತ್ತು ಅತಿವೃಷ್ಟಿ ಬಗ್ಗೆ ನಾನೀಗ ಪ್ರಸ್ತಾಪ ಏನು ಮಾಡಿದೆ, ಇದು ಜನಸಾಮಾನ್ಯರಿಗಿಂತ ಕೂಡ ಹೆಚ್ಚು ಇದರಲ್ಲಿ ನಷ್ಟ ಅನುಭವಿಸ್ತಕ್ಕಂಥ ರೈತ ಸಮುದಾಯ. ಅವರ ಬೆಳೆ ಹೋಗಿದೆ, ವಸತಿ ಹೋಗಿದೆ, ಮೂಲಭೂತ ಸೌಕರ್ಯಗಳು ಹೋಗಿದ್ದಾವೆ, ಸವಕಳಿ ಆಗಿದೆ, ಮಣ್ಣಿನ ಗುಣಮಟ್ಟ ಹೋಗಿದೆ, ಫಲವತ್ತತೆ ಹೋಗಿದೆ.
ಅವರ IP ಸೆಟ್ಗಳು ಹೋಗಿದ್ದಾವೆ, ಪೈಪ್ಲೈನ್ಗಳು ಹೋಗಿದ್ದಾವೆ, ಎಲ್ಲ ದೊಡ್ಡ ರೀತಿಯ ಹೊಡೆತ ಬಿದ್ದಿರ್ತಕ್ಕಂಥದ್ದು ರೈತ ಸಮುದಾಯಕ್ಕೆ. ಈಗ ಸಾಮಾನ್ಯ ಜನತೆಗೆ ಮನೆ, ವಸತಿ, ಮೂಲಭೂತ ಸೌಕರ್ಯ ಎಲ್ಲ ಹೋಗಿದೆ, ಆದರೆ ಹೆಚ್ಚು ನಷ್ಟ ಆಗಿರ್ತಕ್ಕಂಥ ರೈತ ಸಮುದಾಯಕ್ಕೆ. ರೈತರು ನೀವು ಹೇಳಿದಾಗ ಆ ಎಲ್ಲ ಮೂಲ ಸೌಕರ್ಯವನ್ನು ನಂಬಿಕೊಂಡವರು ಇರ್ತಾರೆ, ಜೀವನ ನಡೆಸಿಕೊಂಡು ಬರ್ತಾ ಇದ್ರು. ಆದರೆ ಈ ನಷ್ಟದ ಬಗ್ಗೆ 4 ಲಕ್ಷ ಕೋಟಿ ನಷ್ಟ ಆಗಿದೆ. ರಾಜ್ಯ ಸರ್ಕಾರ ಅವರದೇ ಕೇಂದ್ರ ಸರ್ಕಾರ ಇದೆ ಅಂತೇಳಿ ಸಂಪೂರ್ಣವಾಗಿ ನಷ್ಟದ ಅಂದಾಜನ್ನು ಕಡಿಮೆ ಮಾಡಿಕೊಟ್ಟಿದೆ. ಅವರಿಗೆ ವಿಶ್ವಾಸ ಇರಲಿಲ್ಲ. ಈಗ ಕೇಂದ್ರದಲ್ಲಿ ಬಿಜೆಪಿ ಆಡಳಿತ ಇದೆ, ರಾಜ್ಯದಲ್ಲಿ ಬಿಜೆಪಿ ಆಡಳಿತ ಇದೆ, ಆದರೆ ಇಲ್ಲೇ ಬಿಜೆಪಿ ಅವರಿಗೆ ಕೇಂದ್ರದ ಬಿಜೆಪಿ ಮೇಲೆ ವಿಶ್ವಾಸ ಇಲ್ಲದೇ ಇರೋ ಕಾರಣ ನಷ್ಟದ ಮೊತ್ತವನ್ನು ಕಡಿಮೆ ಮಾಡಿ ಕೊಟ್ಟರು. ಯಾಕಂದ್ರೆ ನಮ್ಮ ಪಕ್ಷದ ಮಾನ ಮರ್ಯಾದೆ ಹರಾಜು ಆಗಬಾರ್ದು ಅಂತ. ಆದ್ರೆ ನಾವು ಯಾವ ಪಕ್ಷದ ಜೊತೆ ಕೂಡ ಅಪಿಲೆಂಟ್ ಆಗಿಲ್ಲ. ನಾವು ಜನರ ಪರವಾಗಿ, ರೈತರ ಪರವಾಗಿ ಮಾತಾಡಬೇಕು, ಸತ್ಯವನ್ನು ಹೇಳಬೇಕು. ನಾವು ಇಡೀ ರಾಜ್ಯ ತಿರುಗಿದ್ದೇವೆ, ಎಲ್ಲ ಜಿಲ್ಲೆಗಳಿಗೆ ಹೋಗಿದ್ದೇವೆ. ಸಾಧ್ಯ ನಮಗೆ ಎಷ್ಟು ಸಾಧ್ಯವೋ ಅಷ್ಟರ ಮಟ್ಟಿಗೆ ಗ್ರಾಮ ಮಟ್ಟಕ್ಕೆ ಕೂಡ ಹೋಗಿದೆ. ಇವಾಗ ಕೊರೋನಾ ಅದೇ ಲಾಕ್ಡೌನ್ ನಿಂದ ಉಂಟಾಗಿರುವ ನಷ್ಟದ ನಮ್ಮ ಏನು ಅಂದಾಜು ಮಾಡಲಿಕ್ಕೆ ಸಮಿತಿ ಮಾಡಬೇಕು ಅಂತ. ಈಗ ಪ್ರೇಮನಾಥ್ ಶೆಟ್ಟಿ ಅವರೇ, ಆಗ ನಾವು ಮಾತನಾಡೋ ಸಂದರ್ಭದಲ್ಲಿ ಪ್ಯಾಕೇಜಿನಲ್ಲಿ ಕರಾವಳಿ ಭಾಗದವರಿಗೆ ಏನು ಪರಿಹಾರ ಸಿಕ್ಕಲಿಲ್ಲ, ಅದು ಲಭ್ಯವಾಗುವುದಿಲ್ಲ ಅಂತ ಹೇಳಿದ್ರಿ ನೀವು. ಈಗ ನೀವು ಇಲ್ಲಿ ಹೇಳೋ ಪ್ರಕಾರ ಈಗ ರೈತರಿಗೆ ಕರಾವಳಿ ಭಾಗದಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ನಷ್ಟ ಆಗಿದೆಯಾ ಈ ಒಂದು ಲಾಕ್ಡೌನ್ ಸಮಯದಲ್ಲಿ? ನೀವು ಹೇಳಿದ್ರೆ ಇದು ಅಡಿಕೆ ಬೆಳೆಗಾರರು, ಭತ್ತ ಬೆಳೆಗಾರರ ಪ್ರದೇಶ. ಕರಾವಳಿ ಭಾಗದಲ್ಲಿ ಸಮಗ್ರ ಕರ್ನಾಟಕ ತಗೊಂಡ್ರೆ ಕರಾವಳಿ ಭಾಗದ ರೈತರಿಗೆ ಅಂತ ಏನು ದೊಡ್ಡ ಹೊಡೆತ ಬಿದ್ದಿಲ್ಲ. ಈ ಅಡಿಕೆ ಬೆಳೆಗಾರರಾದ ಕಾರಣದ ವಾಣಿಜ್ಯ ಬೆಲೆ ಆದ ಕಾರಣ ಸ್ವಲ್ಪ ಬೆಲೆ ಇದ್ದ ಕಾರಣ, ಆದರೂ ಬೇರೆ ಬೇರೆ ರೋಗಗಳಿಂದ ಅಡಿಕೆ ತೋಟಗಳನ್ನು ತುಂಬಾ ರೈತರು ಕಳ್ಕೊಂಡಿದ್ದಾರೆ. ಸಣ್ಣ ಪುಟ್ಟ ರೈತರು ಹಳದಿ ರೋಗ, ಆಮೇಲೆ ಕೆಲವು ಈಗ ಕೊಳೆ ರೋಗ ಕಂಟಿನ್ಯೂಸ್ ಆಗಿ 4-5 ವರ್ಷದಿಂದ ಕೊಳೆ ರೋಗ ಬಾಧಿತವಾಗಿ ತೋಟಗಳು ನಾಶ ಆಗಿದ್ದಾವೆ. ಅದು ಈಗ ಮರು ನಿರ್ಮಾಣ ಆಗಬೇಕು. ಆ ಕಾರ್ಯದಿಂದಾಗಿ ಅವರಿಗೆ ಎಷ್ಟೇ ಆದಾಯ ಬಂದರೂ ಕೂಡ ಅಲ್ಲಿ ಖರ್ಚು ವೆಚ್ಚಗಳು ಜಾಸ್ತಿ ಇದಾವೆ. ಯಾಕಂದ್ರೆ ರೈತರು ಒಂದ್ಸಲಿ ರೀಫಾರ್ಮೇಶನ್ ತೋಟ ಆಗಬೇಕಂದ್ರೆ ತಿರ್ಗಾ 6 ವರ್ಷ ಅವ್ನು ಕಾಯಬೇಕು. ಅದರಿಂದ ರೈತರು ಸಂಕಟದಲ್ಲಿದ್ದಾರೆ. ಆದರೂ ಬೇರೆ ಭಾಗಕ್ಕೆ ನಾವು ಹೋಲಿಕೆ ಮಾಡಿದಾಗ ನಮ್ಮ ರೈತರು ಈ ಕೊರೋನಾ ಸಂಕಷ್ಟ ಸಮಯದಲ್ಲಿ ಅಲ್ಲಿಂದ ಅಲ್ಲಿಗೆ ಜೀವನ ಮಾಡ್ತಾ ಇದ್ದಾರೆ. ಆದ್ರೆ ಈ ಸಣ್ಣ ರೈತರು, ಕಾರ್ಮಿಕರು, ಈ ರಾಜ್ಯದ ಸುಮಾರು 40% ಜನ ಇವತ್ತು ಸಂಕಷ್ಟದಲ್ಲಿದ್ದಾರೆ ಈ ಕೊರೋನಾದಿಂದಾಗಿ. ಆಮೇಲೆ 2ನೇ ಅಲೆಯನ್ನು ನಾವು ಕಟ್ಟುನಿಟ್ಟಾಗಿ ಪಾಲಿಸಿದ್ದಾರೆ ಈ ಜನತೆ. ಈ ಜನ ಏನಿದ್ದಾರೆ 40% ಜನ ಕೂಲಿ ಕೆಲಸ ಇಲ್ಲ ಹೋಗದೇನೆ ಇದ್ರು, ಮನೆಯಲ್ಲಿ ಇದ್ದು ತಮ್ಮ ಆರೋಗ್ಯದ ಬಗ್ಗೆ ಗಮನ ಕೊಟ್ಟು ಸರ್ಕಾರದ ಎಲ್ಲ ಗೈಡ್ಲೈನ್ಸ್ ಅನ್ನು ಪಾಲಿಸಿದ್ದಾರೆ. ಅದರಿಂದಾಗಿ ಸ್ವಲ್ಪ ಸಂಕಷ್ಟದಲ್ಲಿ ಇದ್ದಾರೆ. ಈಗ ನಿಮ್ಮ ಬೇಡಿಕೆಯಲ್ಲಿ ಇರುವಂತ ವಿಚಾರ, ಭತ್ತದ ಬೆಳೆಗೆ ಈ ಹಿಂದೆ ನೀಡಲಾಗ್ತಾ ಇದ್ದ ಕರಾವಳಿ ಪ್ಯಾಕೇಜ್ ಅನ್ನು ತಕ್ಷಣ ಮರು ಆರಂಭಿಸಬೇಕು, ಜಾರಿಗೊಳಿಸಬೇಕು ಇಲ್ಲಿ ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಭತ್ತದ ಬೆಳೆಗೆ ಈ ಹಿಂದೆ ನೀಡಲಾಗ್ತಾ ಇದ್ದಂತ ಕರಾವಳಿ ಪ್ಯಾಕೇಜ್ ಅನ್ನು ಮರು ಜಾರಿ ಮಾಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ. ಏನಿದು? ಈಗ ನಾವು ಬೇರೆ ಜಿಲ್ಲೆಗಳಿಗೆ ಹೋಲಿಸಿದ್ರೆ ನಮ್ದು ಭೌಗೋಳಿಕವಾಗಿ ಬಹಳಷ್ಟು ಎತ್ತರ ಮತ್ತು ತಗ್ಗು ಇರ್ತಕ್ಕಂಥ ಪ್ರದೇಶ, ಸಮುದ್ರಕ್ಕೆ ಹತ್ತಿರವಾಗಿದ್ದೇವೆ. ಇಲ್ಲಿ ಮಣ್ಣಿನಲ್ಲಿ ಫಲವತ್ತತೆ ಉಳಿಯೋದಿಲ್ಲ. ಈಗ ಬೇರೆ ಜಿಲ್ಲೆಗಳನ್ನ ನಾವು ಗಮನಿಸಿದ್ರೆ ಅಲ್ಲಿ 1 ಎಕರೆಗೆ 30 ಕ್ವಿಂಟಾಲ್ ಭತ್ತ, 1 ಎಕರೆಗೆ 30 ಕ್ವಿಂಟಾಲ್ 25ರಿಂದ 30 ಕ್ವಿಂಟಾಲ್ ಭತ್ತ ಬೆಳೀತಾರೆ. ಆದರೆ ನಮ್ಮ ಜಿಲ್ಲೆಗೆ 8ರಿಂದ 10 ಕ್ವಿಂಟಾಲ್ ಭತ್ತ ಬೆಳೀಲಿಕ್ಕೆ ಸಾಧ್ಯ. 8ರಿಂದ 10, ಯಾಕಂದ್ರೆ ಹೆಚ್ಚು ಮಳೆ ಬೀಳ್ತದೆ ಮತ್ತು ಭೌಗೋಳಿಕವಾಗಿ ಎತ್ತರ ಮತ್ತು ತಗ್ಗು ಇರ್ತಕ್ಕಂಥ ಪ್ರದೇಶ, ಸವಕಳಿ ಇದೆ, ಮಣ್ಣಿನ ಫಲವತ್ತತೆ ಇದೆ, ಫಲವತ್ತತೆ ಬಹಳ ಕಡಿಮೆ ಆಗ್ತದೆ, ನಾಶ ಆಗ್ತದೆ. ಜೊತೆಗೆ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇದೆ. ಜಾಸ್ತಿ ಇದೆ ಯಾಕಂದ್ರೆ ಇಲ್ಲಿ ದಿನಗೂಲಿ ಜಾಸ್ತಿ ಇದೆ. ಕರಾವಳಿ ಭಾಗದಲ್ಲಿ ಸ್ವಲ್ಪ ಅಡಿಕೆ ಬೆಳೆ ಇರೋದ್ರಿಂದ ದಿನಗೂಲಿ ಜಾಸ್ತಿ ಇದೆ. ಆ ದಿನಗೂಲಿ ಜಾಸ್ತಿ ಇದೆ, ಆ ನಿಟ್ಟಿನಲ್ಲಿ ಫಸಲು ಕಡಿಮೆ ಇದೆ, ಒಟ್ಟಾರೆಯಾಗಿ ಇಲ್ಲಿ ಪ್ರೊಡಕ್ಷನ್ ಕಾಸ್ಟ್ ಜಾಸ್ತಿ ಇದೆ. ಸೊ ಹಾಗಾಗಿ ನಾವು ಇಲ್ಲಿ ಸುಮಾರು 32,000 ಹೆಕ್ಟೇರ್ ಅಡಿಕೆ ಬೆಳೆ ಇದು ಭತ್ತದ ವ್ಯವಸಾಯ ಇತ್ತು ಈ ಜಿಲ್ಲೆಯಲ್ಲಿ. ಸರ್ಕಾರದ ಅಂಕಿಅಂಶಗಳ ಪ್ರಕಾರ 32,000 ಹೆಕ್ಟೇರ್ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆ ಆಗ್ತಿತ್ತು. ಕಳೆದ ಒಂದು 20-22 ವರ್ಷಗಳಿಂದ ಇಲ್ಲಿ ಕ್ರಮೇಣವಾಗಿ ಭತ್ತದ ಬೆಳೆ ಕಡಿಮೆ ಆಯಿತು. ಒಂದು ಆದಾಯ ಕಡಿಮೆ ಇದೆ ಅದರಲ್ಲಿ ಅಂತೇಳಿ ಅಡಿಕೆ ಬೆಳೆ ಮಾಡಿದ್ದಾರೆ. ಕೆಲವೊಂದು ಭಾಗದ ಇನ್ನೂ ಸ್ವಲ್ಪ ಮುಂದುವರೆದು ರಬ್ಬರ್ ಬೆಳೆ ಮಾಡಿದ್ದಾರೆ. ಮೇಜರ್ ಆಗಿ ರಿಯಲ್ ಎಸ್ಟೇಟ್ ದಂಧೆ ಮತ್ತು ಅಭಿವೃದ್ಧಿಯ ಹೆಸರಿನಲ್ಲಿ ಆ ಭೂಮಿಯನ್ನ ಪರಿವರ್ತನೆ ಮಾಡಿದ್ದಾರೆ, ವಾಣಿಜ್ಯಕ್ಕೆ ಪರಿವರ್ತನೆ ಮಾಡಿದ್ದಾರೆ. ನಾವು ಹೆದ್ದಾರಿ ಬದಿಯಲ್ಲೆಲ್ಲ ನೋಡ್ತೇವೆ, ಗದ್ದೆಗಳಿಗೆ ಮಣ್ಣು ತುಂಬಿಸಿ ದೊಡ್ಡ ದೊಡ್ಡ ಕಟ್ಟಡಗಳು, ಬಿಲ್ಡಿಂಗ್ಗಳು ಎಲ್ಲ ಕಟ್ಟಿದ್ದಾರೆ, ಕಮರ್ಷಿಯಲ್ಗಳು ಎಲ್ಲ ಮಾಡಿದ್ದಾರೆ. ಅದು ಎಲ್ಲಿವರೆಗೆ ಇಳಿಕೆ ಆಗಿತ್ತು ಅಂತ ಕೇಳಿದ್ರೆ 3,000 ಹೆಕ್ಟೇರ್ ಇಳಿಕೆ ಆಗಿದೆ.
ಹ್ಮ್. 32,000 ಹೆಕ್ಟೇರ್ ಭತ್ತದ ಬೆಳೆ ಆಗ್ತಕ್ಕಂಥ ಈ ಜಿಲ್ಲೆಯಲ್ಲಿ ಆಹಾರ ಸಾರ್ವಭೌಮತೆ ಇತ್ತು. ನಾವು 22 ವರ್ಷದಿಂದ ಆಹಾರ ಸಾರ್ವಭೌಮತೆ ಕಳ್ಕೊಂಡಿದ್ದೇವೆ. ಎಲ್ಲವನ್ನು ನೋಡಿ ಅವಾಗ 3,000 ಹೆಕ್ಟೇರ್ ಇಳಿದಿತ್ತು. ಹ್ಮ್. ಕೃಷಿ ಇಲಾಖೆಯವರು ಲೆಕ್ಕಾಚಾರ ಕೊಡ್ತಿದ್ರು 8,000 ಹೆಕ್ಟೇರ್ ಇದೆ, 12,000 ಹೆಕ್ಟೇರ್ ಇದೆ ಅಂತ. ಹೌದು. ಯಾಕಂದ್ರೆ ಆ ಇಲಾಖೆ ಇನ್ನೂ ಆ ಕಚೇರಿಯಲ್ಲಿ ಉಳಿಸ್ಕೊಳ್ಬೇಕಲ್ಲ, ಹೌದು. ಇಲ್ಲ ಐತಿಲ್ಲಿ ಕಚೇರಿಯಲ್ಲಿ ಎಷ್ಟು ಜನ ಇದ್ದಾರೆ ಅಂತ ಕಚೇರಿ ನೋಡ್ಬೇಕು ಉಳಿಸ್ಕೊಳ್ಬೇಕು, ಮೊದಲು. ಅವರ ಸಂಬಳ ಉಳಿಸ್ಕೊಳ್ಬೇಕು, ಹ್ಮ್. ಆ ಇಲಾಖೆನ ಉಳಿಸ್ಕೊಳ್ಬೇಕು ದೃಷ್ಟಿಯಿಂದ ಅವರು ತಪ್ಪು ಲೆಕ್ಕಾಚಾರ ಕೊಡ್ತಿದ್ರು. ನಾವು ಪದೇ ಪದೇ ಅದನ್ನು ಮಾತಾಡ್ತಿದ್ವಿ. ಆದರೆ ಯಾವಾಗ ಸಿದ್ದರಾಮಯ್ಯ ಸರ್ಕಾರ ಬಂತು, ಹ್ಮ್. ಕೃಷ್ಣ ಬೈರೇಗೌಡರು ಅದೇನು ಕಳೆ ಕೀಳುವ ಯಂತ್ರ ಧಾರೆ ಅದನ್ನೇನು ಡಿಕ್ಲೇರ್ ಮಾಡಿದರು. ಒಂದು ಹೆಕ್ಟೇರಿಗೆ ಸುಮಾರು 10,500 ರೂಪಾಯಿ ನಮ್ಮ ಮಾಮೂಲಿ ಮ್ಯಾನ್ಯುವಲ್ ವರ್ಕಿಗಿಂತ ಮಿಷನರಿ ಬಳಕೆ ಮಾಡಿದರೆ ಅನುಕೂಲ ಆಗ್ತಿತ್ತು. ಹ್ಮ್. ಒಂದು ಹೆಕ್ಟೇರಿಗೆ ಒಂದು ಹೆಕ್ಟೇರಿಗೆ 10,500 ಸ್ವಲ್ಪ ನಮಗೆ ಆರ್ಥಿಕ ಹೊರೆ ಕಡಿಮೆ ಆಗ್ತಿತ್ತು ಹ್ಮ್. ಭತ್ತದ ಬೆಳೆಗಾರರಿಗೆ. ಆಗ ಸ್ವಲ್ಪ ಡೆವಲಪ್ ಆಯಿತು. ಒಂದು 4,000ದಿಂದ 4,500 ಹೆಕ್ಟೇರ್ವರೆಗೆ ಭತ್ತದ ಬೆಳೆ ಡೆವಲಪ್ ಆಯಿತು ಈ ಜಿಲ್ಲೆಯಲ್ಲಿ. ಮೇಜರಾಗಿ ಮೂಡುಬಿದ್ರೆ, ಬೆಳ್ತಂಗಡಿ ಈ ಭಾಗದಲ್ಲೇ ಜಾಸ್ತಿ. ಹ್ಮ್. ಯಾವಾಗ ನಾವು ಇಲ್ಲಿ ಆಹಾರ ಸಾರ್ವಭೌಮತೆ ಕುಸಿದೋಯ್ತು, ಕಳೆದ 5 ವರ್ಷಗಳಿಂದ ನಿರಂತರವಾಗಿ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರ ಜೊತೆಗೆ ನಾವು ಹೋರಾಟ ಮಾಡ್ತಾ ಬಂದಿದ್ದೀವಿ. ವಿಶೇಷ ಪ್ಯಾಕೇಜ್ ಕೊಡಿ. ಹ್ಮ್. ಸಿದ್ದರಾಮಯ್ಯ ಸರ್ಕಾರದಲ್ಲಿ ಬಹಳ ಗಟ್ಟಿಯಾಗಿ ನಾವು ದನಿ ಎತ್ತಿದ್ದೀವಿ. ಕೊನೆಗೆ ಜಂಟಿ ಸರ್ಕಾರ ಬಂತು, ಕುಮಾರಸ್ವಾಮಿ JDS ಮತ್ತು ಕಾಂಗ್ರೆಸ್ ಇದ್ದು. ಆಗ ಕುಮಾರಸ್ವಾಮಿ ಡಿಕ್ಲೇರ್ ಮಾಡಿದರು, ಒಂದು ಹೆಕ್ಟೇರಿಗೆ 7,500 ರೂಪಾಯಿ ಕರಾವಳಿ ಪ್ಯಾಕೇಜ್ ವಿಶೇಷ ಪ್ಯಾಕೇಜ್ ಅಂತ ಘೋಷಣೆ ಮಾಡಿ. ಭತ್ತ ಬೆಳೆಗಾರರಿಗೆ ಭತ್ತ ಬೆಳೆಗಾರರಿಗೆ ವರ್ಷಕ್ಕೆ 3 ಬೆಳೆ ಮಾಡೋದಿದ್ರು ಕೂಡ ಕೊಡ್ತೇವೆ ಅಂತ ಡಿಕ್ಲೇರ್ ಮಾಡಿ. ಒಂದೆರಡು ಬೆಳೆ ಕೊಡಲಿಲ್ಲ, ಒಂದಷ್ಟು ಜನರಿಗೆ ಅದರ ಅನುಕೂಲ ಸಿಕ್ಕಿತ್ತು. ಆ ಆಸಕ್ತಿಯಲ್ಲಿ ಮತ್ತು ಲಾಕ್ಡೌನ್ ಕೂಡ ಬಂದಿತ್ತಲ್ಲ, ತುಂಬಾ ಜನ ಮಾಡಿ ಒಂದು 6,500 ಹೆಕ್ಟೇರು ಭತ್ತದ ಬೆಳೆ ಕಳೆದ ಸಾಲಿನಲ್ಲಿ ಈ ಜಿಲ್ಲೆಯಲ್ಲಿ ಆಗಿತ್ತು. ಕಳೆದ ಮತ್ತು ಹಿಂದಿನ ಸಾಲಿನಲ್ಲಿ ಏನು ಯಡಿಯೂರಪ್ಪನವರು ಮತ್ತೆ ಮುಖ್ಯಮಂತ್ರಿ ಆದರೂ ಈ ಪ್ಯಾಕೇಜನ್ನು ನಿಲ್ಲಿಸಿಬಿಟ್ರು. ಕರಾವಳಿ ಪ್ಯಾಕೇಜ್ ಅನ್ನೇ ರದ್ದು ಮಾಡಿ ಅಂದ್ರೆ ಭತ್ತ ಬೆಳೆಗಾರರಿಗೆ ಇದ್ದಂತ ವಿಶೇಷವಾದ ಪ್ಯಾಕೇಜ್ ರದ್ದು ಮಾಡಿದ್ರು. ಈಗ ನಾವು ಕೇಳ್ತಾ ಇರ್ತಕ್ಕಂಥದ್ದು, ಈಗ ರಾಷ್ಟ್ರ ಮಟ್ಟಕ್ಕಿರ್ಬೋದು, ರಾಜ್ಯ ಮಟ್ಟಕ್ಕಿರ್ಬೋದು, ಜಿಲ್ಲಾ ಮಟ್ಟಕ್ಕಿರ್ಬೋದು, ಅಲ್ಲಿಯ ಫುಡ್ ಸಾವರಿಂಟಿಯನ್ನು ಕಾಪಾಡ್ಕೊಳ್ತಕ್ಕಂಥ ಜವಾಬ್ದಾರಿ ಜನತೆಗೆ ಮತ್ತು ಸರ್ಕಾರಕ್ಕೆ ಇರುವಂಥದ್ದು. ಇವತ್ತು ನೀವು ಕೇರಳವನ್ನು ಗಮನಿಸ್ಬೋದು, ಎಲ್ಲ ರೀತಿಯ ಅಭಿವೃದ್ಧಿ ಬೇರೆ ಬೇರೆ ವಿಚಾರಗಳಲ್ಲಿ ಇರ್ಬೋದು. ಬೇರೆ ಬೇರೆ ದೇಶಗಳಿಗೆ ಹೋಗಿ ಅವರು ಅಲ್ಲಿ ಬೇಕಾದಂಥ ಆರ್ಥಿಕ ಸ್ಥಿತಿ ತರ್ತಾರೆ. ಆದರೆ ಅವರಿಗೆ ಊಟ ಮಾಡಲಿಕ್ಕೆ ಅಕ್ಕಿ ಬೇಕು ಅಂತಂದರೆ ಆಂಧ್ರ, ಕರ್ನಾಟಕ, ಬೇರೆ ರಾಜ್ಯಗಳು ಅವಲಂಬಿಸಬೇಕು. ಮತ್ತು ಇನ್ನೊಂದು ಕೂಡ ಪ್ರಮುಖ ವಿಚಾರ ಇದೆ. ನಮ್ಮ ರಾಜ್ಯದಲ್ಲಿ ಬಹಳಷ್ಟು ಭತ್ತದ ಬೆಳೆ ಇದೆ, ಆಹಾರ ಬೆಳೆಗಳಿದ್ದಾವೆ. ಆದರೆ PDSಗೆ ಬೇರೆ ರಾಜ್ಯದಿಂದ ತರ್ತಕ್ಕಂಥ ದರ್ದು ಏನಿದೆ, ಪಡಿತರ ವ್ಯವಸ್ಥೆಗೆ ಬೇರೆ ಬೇರೆ ರಾಜ್ಯಗಳಿಂದ ಬೆಳೆದು ಅದನ್ನೇ PDSಗೆ ತಗೋಬೋದಲ್ಲ. ಈಗ ಕೇಂದ್ರ ಸರ್ಕಾರ ಈಗ ಭತ್ತದ ಬೆಳೆಗೆ ಒಂದು 80 ರೂಪಾಯಿ ಜಾಸ್ತಿ ಮಾಡಿದೆ. MSP 1,900 ಸಮಥಿಂಗ್ ಬಂದಿದೆ. ಆದರೆ ಇವರು ಬೇರೆ ರಾಜ್ಯದಿಂದ ಅಕ್ಕಿ ತರ್ತಕ್ಕಂಥದಕ್ಕೆ 28, 30, 32 ರೂಪಾಯಿ ಕೊಟ್ಟು ಅಕ್ಕಿಯನ್ನು ತರ್ತಕ್ಕಂಥ PDSಗೆ ಅಕ್ಕಿ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದ ಜನತೆ ಬೆಳೆದಂಥ, ನಮ್ಮ ರೈತರು ಬೆಳೆದಂಥ ಅಕ್ಕಿಯನ್ನ, ರಾಗಿಯನ್ನ, ಜೋಳವನ್ನ PDSಗೆ ತಗೊಂಡ್ರೆ ಈ ರಾಜ್ಯದ ರೈತರು ಕೂಡ ಸ್ವಲ್ಪ ಅಲ್ವಾ ಅನುಕೂಲ ಆಗುತ್ತೆ. ನಮ್ಮ ಪಡಿತರ ವ್ಯವಸ್ಥೆಯಲ್ಲಿ ಪಡಿತರ ಅಂಗಡಿಗಳಲ್ಲಿ ವಿತರಣೆ ಮಾಡುವಂತಹ ದವಸ ಧಾನ್ಯಗಳು ಜೊತೆಗೆ ಅಕ್ಕಿ ಅದೆಲ್ಲ ನಾವೇ ಬೆಳೆದಂತ ನಮ್ಮ ರಾಜ್ಯದಲ್ಲೇ ಬೆಳೆದಂತ ವಿತರಣೆ ಮಾಡಿದರೆ ಖಂಡಿತವಾಗಿಯೂ ರಾಜ್ಯದ ರೈತರಿಗೆ ಒಂದಷ್ಟು ಪ್ರೋತ್ಸಾಹ ಆಗುತ್ತೆ ಅಂತ ನೀವು ಇಲ್ಲಿ ಹೇಳುವಂತದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕೂಡ ಈ ಒಂದು ಭತ್ತದ ಬೆಳೆಗಾರರಿಗೆ ಈ ಹಿಂದೆ ಇದ್ದಂತ ಕರಾವಳಿ ಪ್ಯಾಕೇಜ್ ಅನ್ನು ಮರು ಜಾರಿ ಮಾಡಬೇಕು ಅಂತ ನೀವು ಒತ್ತಾಯ ಮಾಡ್ತಾ ಇದ್ದೀರಿ. ಈಗ ಇನ್ನೊಂದು ವಿಚಾರ ನೀವು ಇಲ್ಲಿ ಪ್ರಸ್ತಾಪ ಮಾಡಿರುವಂತದ್ದು, ಭತ್ತದ ವಿಚಾರಕ್ಕೆ ಬರುವಾಗ ಒಂದು ಖರೀದಿ ಕೇಂದ್ರವನ್ನು ಆರಂಭಿಸುವಂತದ್ದು, ಮತ್ತೆ ಜೊತೆಗೆ ನೀವು ಇಲ್ಲಿ ಹೇಳ್ತೀರಿ MSP ಬಗ್ಗೆ ಕನಿಷ್ಠ ಬೆಂಬಲ ಬೆಲೆ ಇದೆಯಲ್ಲ, ಕನಿಷ್ಠ ಬೆಂಬಲ ಬೆಲೆಯಲ್ಲಿ ಉತ್ಪಾದನಾ ವೆಚ್ಚಕ್ಕಿಂತಲೂ ಕಡಿಮೆ ಇದೆ. ಅದಕ್ಕೆ ಶಾಸನಾತ್ಮಕ ರೂಪ ಇಲ್ಲದೆ ಇರುವುದರಿಂದ ಘೋಷಣೆ ಮಾಡಿರುವ ಬೆಂಬಲ ಬೆಲೆಗಿಂತಲೂ ಕಡಿಮೆ ದರಕ್ಕೆ ಕೃಷಿ ಉತ್ಪನ್ನಗಳು ಖರೀದಿಯಾಗ್ತಾ ಇದೆ. ಖರೀದಿ ಕೇಂದ್ರಗಳ ಮೂಲಕ ಖರೀದಿ ಮಾಡಲಾಗ್ತಾ ಇರುವಂತಹ ಭತ್ತ, ರಾಗಿ ಇತರ ಉತ್ಪನ್ನಗಳ ಬಾಕಿಯನ್ನು ಸರ್ಕಾರ ಇನ್ನೂ ಪಾವತಿಸಿಲ್ಲ ಅಂತ ಕೂಡ ಹೇಳ್ತಾ ಇದ್ದೀರಿ. ಅಂದ್ರೆ ಬೆಂಬಲ ಬೆಲೆ ಬಗ್ಗೆ ಈಗ ಬೆಂಬಲ ಬೆಲೆ ಇವರು ಏನು ಡಿಕ್ಲೇರ್ ಮಾಡಿದ್ದಾರೆ, C2+
ಹ್ಮ್. 50 FL ಹ್ಮ್. ಲಾಸ್ಟ್ ಟೈಮ್ ಕೂಡ ಚರ್ಚೆ ಮಾಡಿದ್ವಿ. ಹೌದು. ಪ್ರೊಡಕ್ಷನ್ ಕಾಸ್ಟ್ ಮತ್ತು ಫ್ಯಾಮಿಲಿ ಖರ್ಚು ಏನಿದೆ ಅದನ್ನು ಹ್ಮ್. ಮಾಡಿದ್ದಾರೆ. ನಾವು ಕೇಳುವಂಥ MSP ಸ್ವಾಮಿನಾಥನ್ ಆಯೋಗದ ವರದಿ ಹ್ಮ್. ಬೇಡ. ರಾಜ್ಯ ಸರ್ಕಾರ ಈಗ TN ಪ್ರಕಾಶ್ ಕಮ್ಮರಡಿ ಬೆಳೆ ವರದಿ. ಆಯೋಗದ ಅಧ್ಯಕ್ಷರಾಗಿದ್ದರು. ಹೌದು. ಅವರು ರೆಕಮೆಂಡ್ ಮಾಡಿದ್ದಾರೆ. ಹ್ಮ್. ಅವರು ರೆಕಮೆಂಡ್ ಮಾಡಿದ ರೀತಿಯಲ್ಲಿ ಇವರು ಖರೀದಿ ಮಾಡಿದರೆ ಹ್ಮ್. ರೈತರಿಗೂ ಅನುಕೂಲ ಆಗ್ತದೆ, ಹ್ಮ್. ಜನತೆಗೂ ಅನುಕೂಲ ಆಗ್ತದೆ. PDSಗೆ ತಗೊಂಡ್ರೆ ಹ್ಮ್. 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 ಇವರು PDSಗೆ ನಮ್ಮ ರಾಜ್ಯದ ಕೃಷಿ ಉತ್ಪನ್ನಗಳನ್ನ ತಗೊಳ್ಳಿಕ್ಕೆ ತಯಾರಿಲ್ಲ. ಹ್ಮ್. ಹ್ಮ್. ಈಗ ಅದರಲ್ಲೂ ಕೂಡ ಅಗತ್ಯ ವಸ್ತುಗಳ ಇದರಿಂದ ಎಣ್ಣೆಯನ್ನು ಬಿಟ್ಟಿದ್ದಾರೆ, ಅಡುಗೆ ಎಣ್ಣೆಯನ್ನು ಬಿಟ್ಟಿದ್ದಾರೆ. ಹೌದು. ಅದಕ್ಕೆ ಇವತ್ತು 200 ರೂಪಾಯಿ ಆಗಿದೆ ಪರ್ ಲೀಟ್ರು. ಹೌದು. 100 ರೂಪಾಯಿದು 200 ರೂಪಾಯಿ ಆಗಿದೆ. ಹೌದು. ಈಗ ಎಸ್ ಇದು ಪ್ರೇಮ್ನಾಥ್ ಶೆಟ್ಟಿ ಅವರೇ, ಬೆಂಬಲ ಬೆಲೆಗೆ ಏನು ತೊಂದರೆ ಇಲ್ಲ ಅಂತ ಕೇಂದ್ರ ಸರ್ಕಾರ ಮತ್ತೆ ಮತ್ತೆ ಹೇಳ್ತಾ ಮತ್ತೆ ಇತ್ತು. ಬೆಂಬಲ ಇರುತ್ತೆ, ಮುಂದೇನು ಇರ್ತದೆ, ಹಿಂದೇನು ಇತ್ತು ಅಂತ ಹೇಳಿದೆ. ಆದರೆ ಆ ಬೆಂಬಲ ಬೆಲೆ ಅದು ನ್ಯಾಯಯುತವಾಗಿ ಅದು ಜಾರಿಯಲ್ಲಿಲ್ಲ. ಬೆಂಬಲ ಬೆಲೆ ಘೋಷಣೆ ಆಗ್ತದೆ, ಅದಕ್ಕಿಂತ ಕಡಿಮೆ ರೇಟ್ಗೆ ರೈತ ಇವತ್ತು ಮಾರುವಂಥ ಪರಿಸ್ಥಿತಿ ಬಂದಿದೆ. ಸರಿಯಾದ ಅದಕ್ಕೆ ಬೆಂಬಲ ಬೆಲೆ ಮಾರುಕಟ್ಟೆ ಕೇಂದ್ರಗಳನ್ನು ಇವರು ತೆರೆದಿಲ್ಲ. ಆಮೇಲೆ ಸರ್ಕಾರ ಅದನ್ನು ಕಟ್ಟುನಿಟ್ಟಾಗಿ ಆ ಕಾನೂನನ್ನು ಜಾರಿಗೆ ತರುವಲ್ಲಿ ವಿಫಲವಾಗಿದೆ. ರಾಜ್ಯ ಸರ್ಕಾರಗಳು ನಮ್ಮ ರಾಜ್ಯ ಸರ್ಕಾರ ವಿಫಲವಾಗಿದೆ. ಖರೀದಿ ಕೇಂದ್ರಗಳೇ ಇಲ್ಲ. ಅವರು ಏನು ಬೆಂಬಲ ಬೆಲೆ ಘೋಷಣೆ ಮಾಡಿದರೆ ಅದಕ್ಕಿಂತ ಕಡಿಮೆಗೆ ರೈತ ಇವತ್ತು ಮಾರಾಟ ಮಾಡುವಂಥ ಪರಿಸ್ಥಿತಿ ಬಂದಿದೆ. ಮಾರಾಟ ಮಾಡಲಿಲ್ಲ ಅಂದರೆ ಅವನಿಗೆ ಮುಂದಿನ ಕೃಷಿ ಚಟುವಟಿಕೆ ಮಾಡೋಕ್ಕೆ ಅವನಿಗೆ ಆರ್ಥಿಕ ವ್ಯವಸ್ಥೆ ಇಲ್ಲ, ಮಾಡಲೇಬೇಕಾದ ಅನಿವಾರ್ಯತೆ ಇದೆ. ಏನು ಅವನು ಗದ್ದೆಯಿಂದ ಭತ್ತ ಕಟಾವು ಮಾಡಿ ತರ್ತಾನೆ, ತಂದು ಅವನು ಎರಡನೇ ಬೆಲೆ ಬೆಳಿಬೇಕಂದ್ರೆ ಅದನ್ನು ಮಾರಾಟ ಮಾಡಿ ಆಗಬೇಕು, ಅವನಿಗೆ ಬೇರೆ ಇದಿಲ್ಲ. ಇದರಲ್ಲಿ ಪ್ರಮುಖವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ಬೆಳೆಗಾರರು ತುಂಬ ಸಂಕಷ್ಟ ಅನುಭವಿಸ್ತಾರೆ. ಅದರಿಂದಾಗಿ ಸುಮಾರು ಹೆಕ್ಟೇರು ಗಟ್ಟಲೆ ಅಡಿಲು ಭೂಮಿ ಬಿದ್ದಿದೆ. ಇವತ್ತು ಬಿದ್ದಿದೆ ಅಂದರೆ ಅವರು ಬೇರೆ ಕೃಷಿ ಮಾಡೋ ಅಷ್ಟು ಆರ್ಥಿಕ ಶಕ್ತಿನೂ ಇಲ್ಲ ಅವನಿಗೆ. ಈ ಭತ್ತದ ಬೆಲೆ ಬೆಳೆಯೋಕ್ಕೆ ಈ ಥರ ಈ ಬೆಲೆ MSPನೂ ಜಾರಿ ಆಗದೆ ಅವನು ಈ ಕಡಿಮೆ ರೇಟ್ಗೆ ಬೆಳೆದ್ರೆ ಅವನು ಹಾಕಿರೋ ಬಂಡವಾಳನೂ ಅಲ್ಲಿ ತೆಗಿಯೋಕ್ಕಾಗ್ತಾ ಇಲ್ಲ. ಅದರಿಂದಾಗಿ ಆ ಬೆಲೆ ಬೆಳೆಯೋದನ್ನೇ ನಿಲ್ಲಿಸ್ಬಿಟ್ಟು ಅವನು ಕೂಲಿಗೆ ಹೋಗುವಂಥ ಪರಿಸ್ಥಿತಿ ಇವತ್ತು ಭತ್ತ ಬೆಳೆಯುವಂಥ ರೈತನಿಗೆ ಆಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಭತ್ತ ಬೆಳೆಗಾರರ ಕಷ್ಟ ಇದು. ಈಗ ನಾನು ಕೂಡ ಅವಾಗ ಹೇಳಿದೆ, ದಾರಿ ಬದಿಯಲ್ಲೆಲ್ಲ ಹೋಗುವಾಗ ಗದ್ದೆಗಳೆಲ್ಲ ಖಾಲಿ ಕಾಣಿಸ್ತಾ ಉಂಟು ಅಂತ. ತುಂಬಾ ಜನ ಪೇಟೆಯಲ್ಲಿ ಕುಳಿತವರು ಕೇಳುವುದುಂಟು, ಗದ್ದೆ ಉಂಟು, ಖಾಲಿ ಉಂಟು, ಲಾಕ್ಡೌನ್ ಉಂಟು, ಕೆಲಸ ಇಲ್ಲ, ಮಾಡ್ಬೋದಲ್ವಾ ಅಂತ. ಆ ಗದ್ದೆಗೆ ಭತ್ತ ಬೆಳಿಲಿಕ್ಕೇನೆ ಮಾಡಬೇಕಾದ ಬಂಡವಾಳ ಹಾಕ್ಬೇಕಲ್ಲ ಅವನು, ಬಂಡವಾಳ ಕನಿಷ್ಠ ಮೂಲ ಬಂಡವಾಳ ಉತ್ಪಾದನಾ ವೆಚ್ಚ ಆದ್ರೂ ಬಂದಿದ್ದರೆ ಹೌದು ಮಾಡಬಹುದಿತ್ತು. ಸೊ ನೀವು ಅದು ಬರುವುದಿಲ್ಲ ಅಂತ ಹೇಳ್ತೀರಿ. ಸರ್ಕಾರ ಘೋಷಣೆ ಮಾಡುವಂತ ಬೆಂಬಲ ಬೆಲೆ ಕೂಡ ಏನು ಮಾರುಕಟ್ಟೆಯಲ್ಲಿ ಸಿಗುದಿಲ್ಲ ಅಂತ. ಇನ್ನೊಂದು ನಮ್ಮ ರಾಜ್ಯ ಕಾರ್ಯದರ್ಶಿಗಳು ಹೇಳಿದಂಗೆ ಪಡಿತರಕ್ಕೆ ಈ ರಾಜ್ಯದ ಅಕ್ಕಿಯನ್ನೇ ತಗೊಂಡ್ರೆ ರೈತರಿಗೂ ಅನುಕೂಲ ಆಗುತ್ತೆ, ಸರ್ಕಾರಕ್ಕೂ ಬೇಕಾದಷ್ಟು ಅದರಲ್ಲಿ GSTಗಳು ಬರ್ತವೆ, ಟ್ಯಾಕ್ಸ್ಗಳು ಬರ್ತವೆ. ಇದರ ಹಿಂದೆನೂ ಒಂದು ದೊಡ್ಡ ಲಾಬಿ ಇದೆ ಅಂತ ನಾವು ಭಾವಿಸಿದ್ವಿ. ಯಾಕೆಂದ್ರೆ ಅಂತಾರಾಜ್ಯದಿಂದ ಇವರು ಪಡಿತರ ತರಿಸುವಾಗ ಅದರಲ್ಲಿ ಕೂಡ ಲಾಬಿ ನಡೀತದೆ. ಇಲ್ಲಿ ನಮ್ಮ ರಾಜ್ಯದ ರೈತರ ಅಕ್ಕಿ ಖರೀದಿದ್ರೆ ಇಲ್ಲಿ ಸರಿಯಾದ ಲೆಕ್ಕಗಳು ರಾಜ್ಯಕ್ಕೆ ಸಿಗ್ತದೆ. ಇದು ಅಂತಾರಾಜ್ಯದಿಂದ ಅಕ್ಕಿಗಳನ್ನು ತರಿಸು ಅದರ ಮುಖಾಂತರ ಅವರು ಕಮಿಷನ್ ಹೊಡೆಯುವಂತ ಕೆಲಸವನ್ನು ಮಾಡ್ತಾರಾ ಅಂತ ನಮಗೆ ಸಂಶಯ ಮೂಡ್ತದೆ, ಅನುಮಾನ ಮೂಡ್ತದೆ. ಸತ್ಯ, ಅನುಮಾನ ಏನು, ಓಪನ್ ಸೀಕ್ರೆಟ್ ಅದು. ಹೌದಾ? ಎಸ್ ಈಗ ನೀವು ಪೆಟ್ರೋಲ್, ಡೀಸೆಲ್ ಮತ್ತೆ ಗ್ಯಾಸ್ ರೇಟ್ ಕೂಡ ಕಡಿಮೆ ಮಾಡಬೇಕಂತ ನೀವು ನಿಮ್ಮ ಮನವಿಯಲ್ಲಿ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀರಿ. ನಿಮಗೆಲ್ಲ ಕಡಿಮೆ ಕೊಡುದಿಲ್ವ ರೈತರಿಗೆ? ಈಗ ನಾವು ಅದನ್ನೇ ಕೇಳ್ತಾ ಇದ್ದೇವೆ. ಈಗ ಇರ್ತಕ್ಕಂಥ ಸರ್ಕಾರದ ಭಕ್ತಗಳು ತುಂಬಾ ಜನ ಇದ್ದಾರೆ. ಅವರು 200 ರೂಪಾಯಿ ಆಗಲಿ 300 ರೂಪಾಯಿ ಆಗಲಿ ಪೆಟ್ರೋಲಿಗೆ ದೇಶದ ಅಭಿವೃದ್ಧಿಗೆ ನಾವು ಕೊಡ್ಲಿಕ್ಕೆ ತಯಾರು ಅಂತ ಡಿಕ್ಲೇರ್ ಮಾಡಿದ್ದಾರೆ. ಬಹುಶಃ ಅವರಿಗೊಂದು ಹೊಸ ಬಂಕ್ ಅನ್ನ ತಯಾರು ಮಾಡೋದು ಒಳ್ಳೇದು, ಪ್ರತ್ಯೇಕವಾಗಿ. ಈಗ ನಮಗೆ ಕೃಷಿ ಚಟುವಟಿಕೆಗೆ ಈಗ ಇವರೇನು ಹೇಳ್ತಾ ಇದ್ದಾರೆ, ನೀವು ಬಹಳ ಹಳ್ಳಿ ಗಮಾರಿದ್ದೀರಿ, ಹಿಂದಿನ ರೀತಿಯಲ್ಲಿ ಕೃಷಿ ಮಾಡಿದರೆ ನಿಮಗೆ ನಷ್ಟ ಆಗ್ತದೆ, ಹೊಸ ಕೃಷಿ ಪದ್ಧತಿಯನ್ನು ತರಬೇಕು ಅಂತ ಕೇಳ್ತಾ ಇದ್ದಾರೆ. ಮತ್ತೆ ನಾವು ಹೊಸ ಆವಿಷ್ಕಾರಗಳನ್ನು ಮಾಡ್ತೇವೆ, ಡಿಜಿಟಲ್ ಇಂಡಿಯಾ ಮತ್ತೆ ಮೇಕ್ ಇನ್ ಇಂಡಿಯಾ, ಹೊಸ ಶಬ್ದಗಳನ್ನು ಕೊಟ್ಟಿದ್ದಾರೆ. ಆತ್ಮನಿರ್ಭರ ಬರ್ಬರ ಏನೆಲ್ಲ ಕೊಟ್ಟಿದ್ದಾರೆ. ಬಟ್ ಇವತ್ತು ಕೃಷಿ ಹಿಂದಿನಷ್ಟು ಶ್ರಮ ವಹಿಸ್ಲಿಕ್ಕೆ ಜನರಿಗೆ ಆಗ್ತಾ ಇಲ್ಲ. ಇದು ಸತ್ಯ ಒಪ್ಕೊಳ್ಬೇಕು. ಶಕ್ತಿನೇ ಇಲ್ಲ ಮನುಷ್ಯನ ಹತ್ರ ಈಗ ಈ ಜನರೇಷನ್. ಈಗ ಇಮ್ಯುನಿಟಿ ಪವರ್ ಕಡಿಮೆ ಆಗಿದೆ, ವಿಲ್ ಪವರ್ ಕಡಿಮೆ ಆಗಿದೆ. ಹೌದು, ಮೊದಲೆಲ್ಲ ಗದ್ದೆಯಲ್ಲೇ ಬೆಳೆದದನ್ನು ಅವರವರ ಗದ್ದೆಯಲ್ಲಿ ಬೆಳೆದದನ್ನೆಲ್ಲ ಊಟ ಮಾಡ್ತಾ ಇದ್ರಲ್ಲ. ಹೌದು, ಈಗ ನಮ್ಮ ಇಮ್ಯುನಿಟಿ ಪವರ್, ಈಗ ನಮ್ಮ ಆಹಾರ ಪದ್ಧತಿ ಬದಲಾವಣೆ ಆಗಿದೆ, ಜನಜೀವನ ಬದಲಾವಣೆ ಆಗಿದೆ. ಮೊದಲಿನಷ್ಟು ಶ್ರಮ ವಹಿಸ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಮಿಷನರಿಗಳನ್ನ ಬಳಕೆ ಮಾಡ್ತಾ ಇದ್ದೀವಿ. ಜೊತೆಗೆ ಸರ್ಕಾರ ಹೇಳ್ತದೆ ನಿಮಗೆ ಉತ್ಪಾದನಾ ವೆಚ್ಚ ಕಡಿಮೆ ಆಗುವುದು ಮಿಷನರಿಗಳನ್ನ ಬಳಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈ ಮಿಷನರಿಗಳು ನೀರಿಂದ ಓಡ್ತಾವ, ಗಾಳಿಯಿಂದ ಓಡ್ತಾವ. ಕನಿಷ್ಠ ಜ್ಞಾನ ಇಲ್ಲದೆ ಇರತಕ್ಕಂಥ ಈ ದೇಶದ ಮುಂಚೂಣಿ ನಾಯಕರು, ರಾಜ್ಯದ ಮುಂಚೂಣಿ ನಾಯಕರು ಇವತ್ತು ಪೆಟ್ರೋಲು ಡೀಸೆಲ್ ಇಲ್ಲದೆ ಹೋದರೆ, ಅದು ಬಳಕೆ ಅದರ ದರ ಜಾಸ್ತಿ ಆದರೆ
ಎಲ್ಲದಕ್ಕೂ ದರ ಜಾಸ್ತಿ ಆಗ್ತದೆ. ನಮಗೆ ಕೃಷಿ ಒಳಸುರಿಗಳು ಜಾಸ್ತಿ ಆಗ್ತಾ ಇದ್ದಾವೆ. ಇವತ್ತು ಕೃಷಿಕರಿಗೂ ತೊಂದರೆ ಆಗಿದೆ ಅಂತ ನೀವು ಹೇಳುವಂತದ್ದು ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗಿರೋದ್ರಿಂದ. ಇದು ಸಾಮಾನ್ಯ ಜ್ಞಾನ ಸರ್, ಹೌದಾ? ಸಾಮಾನ್ಯ ಜ್ಞಾನ. ನಾವು ನಡ್ಕೊಂಡೇ ಹೋಗ್ತೇವೆ ಅಂತ, ನಡ್ಕೊಂಡೇ ನಾವು ಹೋಗ್ತೇವೆ ಅಂತ ಹೇಳ್ತಾರೆ. ಇಲ್ಲ, ಈಗ ಇವರು ಈ ರೀತಿ ಅದನ್ನ ಅವ್ರನ್ನ ಬಿಂಬಿಸಿ ಆದಿಮಾನವರಾಗ್ಲಿಕ್ಕೆ ತಯಾರಾಗಿದ್ದಾರೆ ಅವರ ಭಕ್ತರು. ನಾವು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ನಾವಂತೂ 21ನೇ ಶತಮಾನದಲ್ಲಿದ್ದೇವೆ. ನಾವು ಮುಂದೆ ನಡಿಬೇಕು. ಮುಂದೆ ನಡಿಲಿಕ್ಕೆ ಏನು ಬೇಕು ಅದನ್ನು ಮಾಡ್ತೇವೆ. ಅದಕ್ಕೆ ಪೂರಕವಾದಂಥ ವಿಚಾರಗಳನ್ನು ನಾವು ಮಾತಾಡ್ತೇವೆ. ಅದಕ್ಕೆ ಬೇಕಾದಂಥ ಎಲ್ಲ ಕಾರ್ಯಕ್ರಮಗಳನ್ನು ರೂಪಿಸಲಿಕ್ಕೆ ತಯಾರಿ ಮಾಡ್ತೇವೆ. ಅವರು ಆದಿಮಾನವರಾಗಿ ಕಾಡಲ್ಲೇ ವಾಸ ಮಾಡಲಿ ಅಥವಾ ಬಟ್ಟೆ ಇಲ್ಲದೆ ವಾಸ ಮಾಡಲಿ, ಹೋಗ್ಲಿ, ಗಾಡಿಯಲ್ಲೇ ಓಡ್ಲಿ, ಅದು ಬೇರೆ ವಿಚಾರ. ಈಗ ನಿಮಗೆ ಏನು, ನಿಮಗೆ ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆಗಿರೋದ್ರಿಂದ ಏನು ಸಮಸ್ಯೆ ಆಗಿದೆ? ಇಲ್ಲ, ನಾವು ಸುಮಾರು ಇವತ್ತು ಕೃಷಿ ಚಟುವಟಿಕೆ ನಡೆಯುವುದೇ ಈ ಪೆಟ್ರೋಲ್ ಡೀಸೆಲ್ನ ಅವಶ್ಯಕತೆ ಕೃಷಿಕರಿಗೆ ಅವಶ್ಯವಾಗಿದೆ. ಅದಿಲ್ಲದೆ ಆಗೋದೇ ಇಲ್ಲ. ಯಾಂತ್ರಿಕೃತ ಕೃಷಿ ಮಾಡಿ ಅಂತಾರೆ. ಅದಕ್ಕೆ ಯಂತ್ರಗಳು ಓಡಾಡಬೇಕಂದ್ರೆ ಅದಕ್ಕೆ ಡೀಸೆಲ್ ಬೇಕು, ಪೆಟ್ರೋಲ್ ಬೇಕು. ಇವತ್ತೊಂದು ನಿಮಗೆ ಗ್ರಾಫ್ ಕಟಿಂಗ್ ಮಾಡಬೇಕಂದ್ರೆ ಪೆಟ್ರೋಲ್ ತರಬೇಕು, ಬೇಕು. ಅವ್ನು ಟ್ರ್ಯಾಕ್ಟರ್ ತಗೊಂಬರ್ಬೇಕು, ಟಿಲ್ಲರ್ ಓಡಿಸ್ಬೇಕು ಅಂದ್ರೆ ಇವತ್ತು 800 ರೂಪಾಯಿ ಟಿಲ್ಲರ್ ಇವತ್ತು 1200 ರೂಪಾಯಿ ಅವರಿಗೆ ತಗೋತಾನೆ. ಡೀಸೆಲ್ಗೆ 92 ರೂಪಾಯಿ ಆಗಿದೆ. ಎಲ್ಲ ಕೃಷಿ ಮೇಲೆ ಹೊರೆ ಬಿದ್ದಿದೆ. ಈ ಡೀಸೆಲ್ ಪೆಟ್ರೋಲ್ ಬರೀ ಗಾಡಿಯಲ್ಲಿ ಓಡಾಡೋರು ನಡ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಕೃಷಿ ತಿನ್ನೋ ಅನ್ನಕ್ಕೂ ತತ್ವರ ಬರುವಂತ ಕಾಲ ಬರ್ತದೆ ಇದು ಈ ತರ ಆದ್ರೆ. ಡೀಸೆಲ್ ಪೆಟ್ರೋಲ್ ಮೇಲೆ ಅವಲಂಬಿತವಾಗಿ ಇವತ್ತು ಕೃಷಿ ನಡೀತದೆ. ಅದು ಇಲ್ಲದೆ ನಡೆಯೋದೇ ಇಲ್ಲ. ಎಲ್ಲ ಯಾಂತ್ರಿಕ ಕೃಷಿಗಳು ಬಂದ ಮೇಲೆ ಇವತ್ತು ಟಿಲ್ಲರ್ಗಳು ಟ್ರ್ಯಾಕ್ಟರ್ಗಳೆಲ್ಲ ಬಾಡಿಗೆಗಳು ಜಾಸ್ತಿ ಮಾಡಿದ್ದಾರೆ. ಬಾಡಿಗೆ ಜಾಸ್ತಿ ಆಗಿದೆ. ಟ್ರ್ಯಾಕ್ಟರ್ಗಳದು ಕೃಷಿಗೆ ಬಳಸುವಂತ ಏನಿಲ್ಲ. ಇವತ್ತೊಂದು ಫರ್ಟಿಲೈಸರ್ ಅವ್ನು ತಗೋಬಂದು 500 ರೂಪಾಯಿ ಪಿಕಪ್ ಅವನು ಇವತ್ತು 750 ರೂಪಾಯಿ ತಗೋತಾನೆ ಟ್ರಾನ್ಸ್ಪೋರ್ಟ್. ಅದು ಕೃಷಿಯ ಮೇಲೆನೆ ಬೀಳ್ತದೆ. ಇವ್ರು ಹೇಳ್ತಾರೆ ಇವರು ನಡ್ಕೊಂಡೇ ಹೋಗ್ತೇವೆ, ನಮ್ಮ ಹತ್ರ ವಾಹನ ಇಲ್ಲ ಅಂತ ಎಲ್ಲ ಹೇಳಿಕೊಳ್ಳುವವರು ಸಾಮಾಜಿಕ ಜಾಲತಾಣದಲ್ಲಿ ಸ್ಟೇಟಸ್ ಹಾಕೋತಾರೆ. ಸ್ವಲ್ಪ ಕೃಷಿಕರ ಕತೆ ಕಷ್ಟ ಮತ್ತು ವ್ಯಥೆಯನ್ನು ನೋಡಿ ಪೆಟ್ರೋಲ್ ಡೀಸೆಲ್ಗೆ ಬೆಲೆ ಏರಿಕೆ ಆದರೆ ಕೃಷಿಗೆ ಅದು ಯಾವ ರೀತಿ ನೇರವಾಗಿ ತಟ್ಟುತ್ತೆ. ನಾಳೆ ಅವ್ರು ಬೆಳೆಯುವಂಥ ಉತ್ಪನ್ನಗಳು ಅದು ಮತ್ತೆ ಮಾರುಕಟ್ಟೆಗೆ ಬರುವಾಗ, ಅದು ಮತ್ತೆ ಅಂಗಡಿಗೆ ಬರುವಾಗ, ಅದು ಮತ್ತೆ ನಿಮ್ಮ ಕೈಗೆ ಸೇರುವಾಗ ರೇಟ್ ಎಷ್ಟಾಗಿರುತ್ತೆ ಅಂತ ಆಲೋಚನೆ ಮಾಡಿ. ನಾನು ಸಣ್ಣ ಬ್ರೇಕ್ ತಗೊಳ್ತೇನೆ. ಬ್ರೇಕ್ ನಂತರ ಈ ಒಂದು ಸಂವಾದ ಮತ್ತೆ ಮುಂದುವರಿತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ನಿಪಾನ್ ಪೇಂಟ್, ಏಷ್ಯಾಸ್ ರಿಯಲ್ ನಂಬರ್ 1 ಪೇಂಟ್, SDM ಕಾಲೇಜು ಉಜಿರೆ. ಲಾಕ್ಡೌನ್ ಸಂಕಷ್ಟ. ಈ ಸಂದರ್ಭದಲ್ಲಿ ರೈತರ ಸಂಕಷ್ಟ ಏನು, ರೈತರು ಸರ್ಕಾರಕ್ಕೆ ಮಾಡ್ತಾ ಇರುವ ಮನವಿ ಏನು, ಈ ವಿಚಾರವಾಗಿ ನಾವು ಮಾತಾಡ್ತಿದ್ವಿ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ರವಿಕಿರಣ್ ಪುಣಚ ಅವರು ಮತ್ತು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಘಟಕದ ಪ್ರಧಾನ ಕಾರ್ಯದರ್ಶಿ ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿರ ಅವರಿದ್ದಾರೆ. ನಾವು ಈಗಾಗಲೇ ಮಾತನಾಡುವ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಅವರಲ್ಲಿ ಮುಂದೆ ಇಟ್ಟರು. ಒಂದು ಏನು ಕನಿಷ್ಠ ಬೆಂಬಲ ಬೆಲೆ, ಅದಕ್ಕೆ ಕಾನೂನು ಅಥವಾ ಶಾಸನಾತ್ಮಕವಾದಂಥ ಒಂದು ಸಪೋರ್ಟ್ ಇಲ್ಲದ ಕಾರಣದಿಂದಾಗಿ ಅದು ಯಾವ ರೀತಿ ತೊಂದರೆಗೊಳಗಾಗಿದೆ. ಜೊತೆಗೆ ಕರಾವಳಿ ಪ್ಯಾಕೇಜ್, ಭತ್ತ ಬೆಳೆಗಾರರಿಗಂತಲೇ ಇದ್ದಂಥ ಕರಾವಳಿ ಪ್ಯಾಕೇಜನ್ನು ಸರ್ಕಾರ ರದ್ದು ಮಾಡಿರುವುದರಿಂದ ಉಂಟಾಗಿರುವ ಸಮಸ್ಯೆ, ಅದರ ಜೊತೆಗೇನೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯಿಂದಾಗಿ ರೈತರಿಗೆ ಉಂಟಾಗಿರುವ ಸಮಸ್ಯೆ, ಸಂಕಷ್ಟ ಬಗ್ಗೆ ಕೂಡ ಮಾತಾಡಿದ್ದಾರೆ. ಅವರು ಸರ್ಕಾರದ ಮುಂದೆ ಅನೇಕ ಮನವಿಗಳನ್ನು ಇಟ್ಟಿದ್ದಾರೆ, ಅನೇಕ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ನಾವು ಒಂದೊಂದೇ ಬೇಡಿಕೆಗಳನ್ನು ಇಲ್ಲಿ ಮಾತಾಡ್ತಾ ಇದ್ದೆವು. ಇದು ಕೃಷಿ ಪರಿಕರಗಳ ಮೇಲೆ ವಿಧಿಸಿರುವ GST ಆ್ಯಂಡ್ SGST ಸಂಪೂರ್ಣವಾಗಿ ಕೈ ಬಿಡಬೇಕು. ಕೃಷಿ ಪರಿಕರಗಳ ಮೇಲೆ ವಿಧಿಸಿರುವಂಥ GSTಯನ್ನು ಪೂರ್ಣವಾಗಿ ಕೈ ಬಿಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀರಿ. ಏನು ಸಮಾಚಾರ ಇದು? ಇಲ್ಲ, ಖಂಡಿತವಾಗಿ ಈಗ ಕೃಷಿ ಪರಿಕರಗಳ ಮೇಲೆ ರಾಜ್ಯ ಸರ್ಕಾರ 14%, ಕೇಂದ್ರ ಸರ್ಕಾರ 14%, 28% ತೆರಿಗೆಯನ್ನು ಕೊಡ್ತಕ್ಕಂಥ ಅನಿವಾರ್ಯತೆ ನಾವು ಆಮೇಲೆ ಹೇಳುವಂಥದ್ದು ನಾವು ರೈತರ ಪರ ಅಂತ ಹೇಳ್ತಾ ಇದ್ದಾರೆ. ಈಗ ಈ ತೆರಿಗೆಗಳು ಯಾವ ದೇಶದಲ್ಲಿ ಇರದೇ ಇರತಕ್ಕಂಥ ತೆರಿಗೆಗಳು ನಮ್ಮ ದೇಶದಲ್ಲಿ ಇದೆ ರೈತರಿಗೆ. ಈಗ ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತ ಅದರ ಪರಿಕರಗಳ ಮೇಲೆ 28%, ಈಗ ಆಟೋಮೊಬೈಲ್ ಕ್ಷೇತ್ರಕ್ಕೂ 28% ಇದೆ. ಆದ್ರೆ ಪೆಟ್ರೋಲ್ ಡೀಸೆಲ್ 260% ಇದೆ. ಹಿಂದೆ 3%, 3.5%, 6.5%, 8.5% ತೆರಿಗೆ ಇದ್ದಾಗ ತುಗುಲಕ್ ತೆರಿಗೆ ಅಂತ ಹೇಳ್ತಿದ್ರು.
ಇವರೇ ಪ್ರತಿಭಟನೆಗಳು ಮಾಡಿದ್ದಾರೆ, ಇವರು ಬೀದಿಗಿಳಿ. ಮಾಡಿದ್ದಾರೆ. ಅದು ಇವತ್ತಿಗೆ ವೈರಲ್ ಆಗ್ತಾ ಇದೆ ಸೋಷಿಯಲ್ ಮೀಡಿಯಾಗಳಲ್ಲಿ. ಸೈಕಲ್ ಅಲ್ಲಿ ಹೌದು. ಓಡುವಂಥದ್ದು. ಸೈಕಲ್ ಅಲ್ಲಿ ಹೋಗುವಂಥದ್ದು, ಬೇಕಾದಷ್ಟು ಮಾಡಿದ್ದಾರೆ ಇವರು. ಅದೇ ಅರ್ಚುದೇನು ಕಿರ್ಚುದೇನು ಸಿಲಿಂಡರ್ ಇಟ್ಟದ್ದೇನು, ಅದು ಬಿಡಿ, ಅದು ವಿರೋಧ ಪಕ್ಷಕ್ಕೆ ಅವ್ರು ಮಾಡ್ತಕ್ಕಂಥ ಕೆಲಸ. ಇವರು ಅಧಿಕಾರಕ್ಕೆ ಬರಬೇಕಾದ್ರೆ ಇದೇ ಪ್ರಧಾನಮಂತ್ರಿಗಳು ಹಲವಾರು ಸಭೆಗಳು ಹೇಳಿದ್ದಾರೆ. ಪೆಟ್ರೋಲ್ ಕಿ ದಾಮ್ ಕಡಿಮೆ ಮಾಡಬೇಕಾ ಬೇಡವೋ, 35 ರೂಪಾಯಿ ಕೊಡ್ಬೇಕಾ ಬೇಡವೋ, 80 ರೂಪಾಯಿ ತಗೋತಿರೋ 35 ರೂಪಾಯಿ ತಗೋತಿರೋ ಕೇಳಿದ್ದಾರೆ. ಇವರು ಬಂದಾಗ ಈಗ 100 ರೂಪಾಯಿ ಮಾಡಿದ್ದಾರೆ ಅಂದ್ರೆ 100 ರೂಪಾಯಿ ಮೇಲೆ ಹೋಯ್ತು. ಈಗ 100 ರೂಪಾಯಿ 36 ರೂಪಾಯಿ ಪೆಟ್ರೋಲ್ಗೆ 100 ರೂಪಾಯಿ ಮಾಡ್ತಾರೆ ಅಂದ್ರೆ 65ರಿಂದ 66 ರೂಪಾಯಿ ಟ್ಯಾಕ್ಸ್ ತಗೋತಾರೆ ಅಂದ್ರೆ ಇದನ್ನ ಅದೇ ಯಾವ- ಭಾರತದಿಂದ ಖರೀದಿ ಮಾಡಿದ ಭೂತಾನ್ ದೇಶ ಇದಕ್ಕಿಂತ ಕಮ್ಮಿಗೆ ಪೆಟ್ರೋಲ್ ಮಾಡ್ತಾ ಇದೆ. ಇದೇ ದೇಶದಿಂದ ಖರೀದಿ ಮಾಡಿ ಅವನು 85 ರೂಪಾಯಿ ಪೆಟ್ರೋಲ್ ಮಾಡ್ತಾನೆ. 260% ಟ್ಯಾಕ್ಸ್ ತೆಕ್ಕೊಳ್ತಾರೆ ಅಂತ ಹೇಳಿದ್ರೆ, ಈಗ ಹಿಂದೆಲ್ಲ ಬೇರೆ ಬೇರೆ ಸರ್ಕಾರ ಇದೆ, ತುಗ್ಲಕ್ ಸರ್ಕಾರ, ತುಗ್ಲಕ್ ತೆರಿಗೆ ಅಂತ ಹೇಳಿದ್ವಿ. ಇವರಿಗೆ ಯಾವ ಹೊಸ ಶಬ್ದವನ್ನು ಪ್ರಯೋಗ ಮಾಡಬೇಕು ನೀವು ಸ್ವಲ್ಪ ನಮ್ಗೆ ಹೇಳ್ಕೊಟ್ರೆ ಒಳ್ಳೇದಿತ್ತು. ಯಾಕಂದ್ರೆ ನಾವೇನೋ ಪದ ಬಳಕೆ ಮಾಡಿದ್ರೆ ಅದು ಮತ್ತೆ ಅನ್ಪಾರ್ಲಿಮೆಂಟರಿ ಆಗ್ತದೆ, ವಿವಾದ ಆಗ್ತದೆ, ಎಲ್ಲವೂ ಆಗ್ತದೆ. ಕೃಷಿ ಪರಿಕರಗಳ ಮೇಲೆ ಕೂಡ ದೊಡ್ಡ ಮಟ್ಟದ GST ಭಾರಿ ದೊಡ್ಡ ಇಲ್ಲ, ಇವ್ರೆ ಆಗ್ತಾ ಇದೆ. ಈಗ PVC ಪೈಪಿಗೆ 2 ಇಂಚಿನ ಪೈಪಿಗೆ 190, 200, 210, 230 ರೂಪಾಯಿ ಸಿಗ್ತಿತ್ತು. ಹೌದು. ಒಂದು ಲೆಂತ್ 20 ಅಡಿ 3/4 ಮೀಟ್ರು. ಇವತ್ತು 450 ರೂಪಾಯಿಗಿಂತ ಕಡಿಮೆ ಇಲ್ಲ. ಏನು ಕಾರಣ? ಫಿಟ್ಟಿಂಗ್ಸು ಅದೇ ರೀತಿ ದರ ಏರಿಕೆ ಆಗಿದೆ. ಈಗ ನಮಗೆ ಇಲ್ಲಿ ನಿಮಗೆ ಇಲ್ಲಿಂತಲ್ಲ, ಎಲ್ಲ ಭಾಗದಲ್ಲೂ ಕೃಷಿಗೆ PVC ಪೈಪ್ಗಳು ಬೇಕೇ ಬೇಕು, ಅವಶ್ಯಕತೆ ಇದೆ. ಅದರ ತೋಟಗಳಿಗೆ, ಗದ್ದೆಗಳಿಗೆ ದರಗಳು ಏರಿಕೆ ಮಾಡಿದ್ದಾರೆ. ಸೀಮೆಎಣ್ಣೆ ಸಿಗ್ತಾ ಇಲ್ಲ ನಮಗೆ. ಹಳ್ಳಿಯಲ್ಲಿ ಮೊದಲೆಲ್ಲ ವಿಲಿಯರ್ಸ್ ಪಂಪ್ ಅಂತ ಇತ್ತು, ಸಣ್ಣ ರೈತರಿಗೆ, ಅತಿ ಸಣ್ಣ ರೈತರು, ಒಂದು 25 ಸೆಂಟು 50 ಸೆಂಟು ಒಂದು 70 ಸೆಂಟ್ ಅಡಿಕೆ ಇರ್ತಕ್ಕಂಥ ಜಾಗ ಇರ್ತಕ್ಕಂಥವ್ರು ಅಡಿಕೆ ತೋಟ ಮಾಡಿದ್ರೆ, ಸಣ್ಣ ಕೃಷಿ ಮಾಡಿದ್ರೆ ವಿಲಿಯರ್ಸ್ ಪಂಪು ಬಳಕೆ ಕೆರೋಸಿನಲ್ಲಿ ಯೂಸ್ ಮಾಡ್ತಿದ್ರು. ಜೊತೆಗೆ ಕೆರೋಸಿನೇ ಸಿಗ್ತಾ ಇಲ್ಲ. ಪಾಪ ಅವರು ಕೂಡ ಡೆವಲಪ್ ಆಗಿದ್ದಾರೆ, ಡಿಜಿಟಲ್ ಇಂಡಿಯಾ ಆಗಿದ್ದಾರೆ. ಅವರು ಡೀಸೆಲ್ ಮತ್ತು ಪೆಟ್ರೋಲ್ನ ಮಿಕ್ಸ್ ಮಾಡಿ ರನ್ ಮಾಡ್ತಾ ಇದ್ರು. ಇವತ್ತು ಅದಕ್ಕೂ ಸಾಧ್ಯ ಆಗ್ತಾ ಇಲ್ಲ. ಈಗ ವಿದ್ಯುತ್ತು ಎಲ್ಲ ಕಡೆಗೆ ಇನ್ನೂ ಕೂಡ ರೀಚ್ ಆಗಲಿಲ್ಲ. ನಮ್ಮ ದೇಶದಲ್ಲಿ ಸುಮಾರು 6,25,000 ಹಳ್ಳಿ ಇದೆ. ಇವರೀಗ 28,000 ಹಳ್ಳಿಗೆ ವಿದ್ಯುತ್ ಕನೆಕ್ಟ್ ಮಾಡಿದ್ದೇವೆ ಅಂತ ಪ್ರಚಾರ ಕೊಡ್ತಾ ಇದ್ದಾರೆ. ಅಂದರೆ ಇವರು ಪ್ರಚಾರ ಕೊಡೋ ಸ್ವಲ್ಪ ಯೋಚನೆ ಮಾಡಬೇಕು. ಈ ದೇಶದಲ್ಲಿ ಎಷ್ಟು ಹಳ್ಳಿಗಳಿದ್ದಾವೆ? 6,25,000 ಹಳ್ಳಿಗಳಿದ್ದಾವೆ. ಇವರು 28,000 ಹಳ್ಳಿಗಳಿಗೆ ವಿದ್ಯುತ್ತನ್ನು ಕೊಡಿಸಿ ಇಡೀ ಭಾರತಕ್ಕೆ ನಾವು ವಿದ್ಯುತ್ ಕೊಟ್ಟಿದ್ದೇವೆ ಅಂತ ಹೇಳ್ತಾ ಇದ್ದಾರೆ. ನಾನು ಯಾಕೆ ಇದನ್ನು ಈಗ ಇಲ್ಲಿ ಮಾತಾಡಿದೆ ಅಂತ ಕೇಳಿದರೆ, ಈಗ ಪೆಟ್ರೋಲು, ಡೀಸೆಲು, ಕೆರೋಸಿನು ಇದೆಲ್ಲ ಮೂಲಭೂತ ಅಗತ್ಯಗಳು. ರೈತರ ದಿನನಿತ್ಯದ ಚಟುವಟಿಕೆ, ಕೃಷಿ ಕೆಲಸಗಳಿಗೆ ಕೂಡ ಬೇಕಾಗುತ್ತೆ, ಬೇಕೇ ಬೇಕು. ಅದನ್ನೇ ಇವತ್ತು ಈ ರೀತಿ 260% ಟ್ಯಾಕ್ಸ್ ಹಾಕಿ ಮಾಡಿದ್ದಾರೆ. ಈ GST ಮತ್ತು SGST ಏನಿದೆ, ಇದು ನಾವು ಕೇಳುವಂಥದ್ದು ಕೃಷಿ ಮತ್ತು ಕೃಷಿ ಪರಿಕರಗಳ ಮೇಲೆ ಅದನ್ನು ವಿನಾಯಿತಿ ಕೊಡಿ ಅಂತ. ಜೊತೆಗೆ ಡೀಸೆಲ್, ಪೆಟ್ರೋಲ್ ಕೃಷಿ ಚಟುವಟಿಕೆ ನಾವು ಉಪಯೋಗ ಮಾಡ್ತೇವೆ, ನಮಗೆ ರಿಯಾಯಿತಿ ಕೊಡಿ, ಸಬ್ಸಿಡಿ ದರದಲ್ಲಿ ಕೊಡಿ. ಅವರು ಇವತ್ತು ಎಲ್ಲವೂ ಕೂಡ ಸಮೀಕ್ಷೆ ಅವರಿದೆ, ಬೆಳೆ ಸಮೀಕ್ಷೆ ಇದೆ, ಎಷ್ಟು ಜಾಗ ಇದೆ ರೈತನಲ್ಲಿ, ಅದರಲ್ಲಿ ಏನು ಬೆಳೆ ಇದೆ, ಎಲ್ಲವೂ ಕೂಡ ಅವರ ಗಮನದಲ್ಲಿದೆ. ಎಲ್ಲವೂ ಕೂಡ ಸರ್ವೆ ಆಗಿದೆ, ಅವ್ರಿಗೆ ಗೊತ್ತಿದೆ. ಅದಕ್ಕೆ ಅನುಸಾರವಾಗಿ ಅದನ್ನು ಕೊಡಲಿ. ಅವನಿಗೆ ಇಷ್ಟು ಬೆಳೆಗೆ, ಇಷ್ಟು ಎಕರೆಗೆ, ಇಂಥ ಬೆಳೆಗೆ ಇಷ್ಟು ಸಬ್ಸಿಡಿಲಿ ಕೊಡಲಿ. ನಾವೇನು ಜಾಸ್ತಿ ಬೇಕು ಅಂತ ಬಯಸ್ತಾ ಇಲ್ಲ. ಸರ್ಕಾರವನ್ನು ಲೂಟಿ ಮಾಡಲಿಕ್ಕೆ, ದೋಚಲಿಕ್ಕೆ ಇರ್ತಕ್ಕಂಥ ಯೋಚನೆ ಅಲ್ಲ ನಮ್ದು. ನಮಗೆ ನಾವು ಫುಡ್ ಪ್ರೊಡಕ್ಷನ್ ಏನು ಮಾಡ್ತೇವೆ, ಆಹಾರ ಧಾನ್ಯ ಏನು ಬೆಳಿತೇವೆ, ಆಹಾರ ಏನು ಬೆಳಿತೇವೆ, ಈ ದೇಶದ ಜನತೆಗೆ ಬಹಳ ಅಗತ್ಯ ಇರತಕ್ಕಂಥ ಆಹಾರ ಬೆಳಿತೇವೆ, ನಮಗೆ ಪೂರಕವಾದಂಥ ವಾತಾವರಣ ನಿರ್ಮಾಣ ಮಾಡಿಕೊಡ್ಲಿ. ಈ ನಡುವೆ ಇನ್ನೊಂದು ಬೇಡಿಕೆ ನಮ್ಮದು, ಉದ್ಯೋಗ ಖಾತ್ರಿ ಯೋಜನೆಯನ್ನು ಎಲ್ಲ ಕೃಷಿ ಚಟುವಟಿಕೆಗಳಿಗೂ ವಿಸ್ತರಿಸಬೇಕು. ಉದ್ಯೋಗ ಖಾತ್ರಿ ಯೋಜನೆಯನ್ನು ಎಲ್ಲ ಕೃಷಿ ಚಟುವಟಿಕೆಗಳಿಗೆ ವಿಸ್ತರಿಸಬೇಕು. ಜೊತೆಗೆ ರೈತ ಕುಟುಂಬದ 2 ಈ ವ್ಯಾಪ್ತಿಯೊಳಗೆ ಸೇರಿಸಬೇಕು. ಮತ್ತು ರೈತ ಕುಟುಂಬಗಳಿಗೆ ಕನಿಷ್ಠ 10,000 ರೂಪಾಯಿಯ ಪ್ಯಾಕೇಜ್ ಅನ್ನು ಘೋಷಣೆ ಮಾಡಬೇಕು ಅಂತ ಇಲ್ಲಿ 3 ವಿಚಾರಗಳು ಬಂತು. ಒಂದು, ಉದ್ಯೋಗ ಖಾತ್ರಿ ಯೋಜನೆಗೆ ಎಲ್ಲಾ ಕೃಷಿ ಚಟುವಟಿಕೆಗಳನ್ನು ವಿಸ್ತರಿಸಬೇಕು ಅಂತ. ಈಗ ಅವರು ಕೊಡ್ತಿರ್ತಕ್ಕಂಥದ್ದು ಮೆಜರ್ಮೆಂಟ್ ಆಧಾರದಲ್ಲಿ ಉದ್ಯೋಗ ಖಾತ್ರಿ ಅವಕಾಶ ಮಾಡಿ ಕೊಡ್ತಾ ಇದ್ದಾರೆ. ಇಷ್ಟು ಸ್ಕ್ವೇರ್ ಫೀಟಿಗೆ ಇಷ್ಟು ದರ ಅಂತ ನಿಗದಿ ಮಾಡಿದ್ದಾರೆ. ಮತ್ತು ಒಂದು ಕುಟುಂಬಕ್ಕೆ 100 ದಿನದ ಕೆಲಸ ಅಂತ ಹೇಳಿದ್ದಾರೆ. ಮತ್ತು ಇನ್ನೊಂದು ಲ್ಯಾಂಡ್ ಏನು 20 ಅಂಶಗಳ ಕಾರ್ಯಕ್ರಮದ ಯಾರಿಗೆ ಭೂಮಿ ಸಿಕ್ಕಿತ್ತು, ಉಳುವನೆ ಹೊಲದೊಡೆಯ, ಅವರ ಕೃಷಿ ಜಮೀನಲ್ಲಿ ಮಾಡಬಹುದು. SC STಗಳು ಕೃಷಿ ಜಮೀನಲ್ಲಿ ಕೆಲಸ ಮಾಡೋದಕ್ಕೆ ಅವರ ಈ ಒಂದು ಆಧಾರದಲ್ಲಿ ಅವರಿಗೆ ಅನುಕೂಲ ಮಾಡಿ ಕೊಟ್ಟಿದ್ದಾರೆ. ನಾವೀಗ ಕೇಳುವಂಥದ್ದು, ಈಗ ಬೇರೆ ದೇಶಗಳನ್ನು ನಾವು ತುಲನೆ ಮಾಡಿದರೆ
70%, 80%, 90%ವರೆಗೆ ಬೇರೆ ಬೇರೆ ರೀತಿಯ ಸಹಾಯಧನವನ್ನು ಕೊಡ್ತಾ ಇದ್ದಾರೆ. ಅಲ್ಲಿರ್ತಕ್ಕಂಥ ಕೃಷಿ ಮಾಡ್ತಕ್ಕಂಥವ್ರ ಸಂಖ್ಯೆಗೂ ಶೇಕಡವರು ನಾವು ಲೆಕ್ಕ ಹಾಕಿದರೆ ಇಲ್ಲಿ 66% ಇದೆ. ಈಗ ಅಮೇರಿಕದಂಥ ದೇಶಗಳಲ್ಲಿ 6%, 7% ಇದೆ. ಅವರಿಗೆ ಇವತ್ತು 160, 70, 90, 80% ಅವರಿಗೆ ಬೇಕಾದಂಥ ಒಳ ಸುಳಿಗಳ ಸಬ್ಸಿಡಿಗಳನ್ನು ಅವರು ಕೊಡ್ತಾರೆ ಅಂತಾಗುವಾಗ ಅವರು ಬೇರೆ ಎಲ್ಲ ವಿಚಾರಕ್ಕೆ ತುಲನೆ ಮಾಡ್ತಾರೆ. ಅಮೇರಿಕವನ್ನು ತುಲನೆ ಮಾಡ್ತಾರೆ, ಬೇರೆ ದೇಶಗಳನ್ನ ತುಲನೆ ಮಾಡ್ತಾರೆ. ಇಲ್ಲಿ ಇರ್ತಕ್ಕಂಥ ರೈತರ ಬಗ್ಗೆ ತುಲನೆ ಮಾಡ್ಲಿಕ್ಕೆ ಹೋಗೋದಿಲ್ಲ. ನಾವು ಕೇಳ್ತಕ್ಕಂಥದ್ದು ಈಗ ಡೆನ್ಮಾರ್ಕಲ್ಲೆಲ್ಲ ನೋಡಿದರೆ ನೀವು ಹೈನುಗಾರಿಕೆ ಕೊಡ್ತಕ್ಕಂಥ ಅವರು ಸಪೋರ್ಟನ್ನು ನೋಡಿದರೆ ಇಂಟೆನ್ಸಿವ್ ಕೊಡ್ತಾ ಇದ್ದಾರೆ. ಒಂದು ಹಸು ಕರು ಹಾಕಿದರೆ ಹಸುವಿಗೆ ಬೇರೆ, ಕರುವಿಗೆ ಬೇರೆ, ಕನಿಷ್ಠ ಇಷ್ಟು ಹಾಲು ಹಾಕಿದರೆ ಅವನಿಗೆ ಬೇರೆ, ಎಲ್ಲ ಇನ್ಸೆಂಟಿವ್. ಆದರೆ ನಮ್ಮ ದೇಶದಲ್ಲಿ ಮಾತ್ರ ಅದು 3% ಕೂಡ ದಾಟ್ತಾ ಇಲ್ಲ. ರೈತ ಕುಟುಂಬಗಳಿಗೆ ಕನಿಷ್ಠ 10,000 ರೂಪಾಯಿ ಪ್ಯಾಕೇಜ್ ಘೋಷಣೆ ಮಾಡಬೇಕು ಅಂತ ಹೇಳಿದರೆ ಕನಿಷ್ಠ ಪ್ರತ್ಯೇಕವಾಗಿ ಈಗ ಎಲ್ಲಾ ರೈತರಿಗೆ ಎಲ್ಲ ರೈತರಿಗೂ ವಿಶೇಷ ಪ್ಯಾಕೇಜ್ ಕೊಡಬೇಕು. ಯಾಕಂದ್ರೆ ವಿಶೇಷ ಪ್ಯಾಕೇಜ್ ಆಗಿ 10,000 ಕೊಡಬೇಕು. ಒಂದು ಯಾಕಂದ್ರೆ ಅವರಿಗೆ ಅವರ ಈಗ ಎಲ್ರಿಗೂ ಕೂಡ BPL ಕಾರ್ಡ್ ಇಲ್ಲ. ಎಲ್ರಿಗೂ ಮೇಜರ್ ಆಗಿ APL ಕಾರ್ಡ್ ಇದೆ ರೈತರಿಗೆ. ಆ APL ಕಾರ್ಡ್ ಇರೋರಿಗೆ ಯಾವ ರೀತಿಯ ಸೌಲಭ್ಯಗಳು ಕೂಡ ಸರ್ಕಾರದಿಂದ ಸಿಗ್ತಾ ಇಲ್ಲ. APL ಕಾರ್ಡ್ ಇರುವಂತಹ ರೈತರಿಗೆ ಯಾವುದೇ ಸೌಲಭ್ಯಗಳು ಸಿಗ್ತಾ ಇಲ್ಲ. ಈಗ ಲಾಕ್ಡೌನ್ ಇರ್ರಿ, ಏನೇ ಸಮಸ್ಯೆ ಇದ್ರೂ ಕೂಡ ರೈತರು ಯಾರು ಸುಮ್ಮನೆ ಬೇಜವಾಬ್ದಾರಿಯಿಂದ ಕೂತ್ಕೊಳ್ಳಿಲ್ಲ. ಕೃಷಿ ಚಟುವಟಿಕೆ ತೊಡಗಿಸಿಕೊಂಡಿದ್ದಾರೆ. ಹಲವಾರು ಜನರಿಗೆ ಉದ್ಯೋಗವನ್ನು ಕೊಟ್ಟಿದ್ದಾರೆ. ಸರ್ಕಾರ ಉದ್ಯೋಗ ಕೊಡ್ಲಿಕ್ಕೆ ಸಾಧ್ಯ ಆಗದಿದ್ರು ಕೂಡ ಇವತ್ತು ಇಡೀ ಭಾರತವನ್ನು ನಾವು ಗಮನಿಸಿದ್ರೆ 52% ಉದ್ಯೋಗವನ್ನು ಅಗ್ರಿಕಲ್ಚರ್ ಸೆಕ್ಟರ್ ಕೊಡ್ತಾ ಇದೆ. ಇಡೀ ದೇಶದಲ್ಲಿ 52% ಉದ್ಯೋಗವನ್ನ ಕೊಡ್ತಕ್ಕಂಥ ಕ್ಷೇತ್ರ ಅಗ್ರಿಕಲ್ಚರ್ ಸೆಕ್ಟರ್ ಅದು ಕೊಡ್ತಾ ಇದೆ. ಜೊತೆಗೆ ಈಗ ಇದನ್ನು ಎಲ್ಲ ಕ್ಷೇತ್ರಗಳಿಗೆ ಮೇಜರ್ ಆಗಿ ನಾವು ಕೇಳ್ತಾ ಇರ್ತಕ್ಕಂಥ ಇಲ್ಲಿ ಭತ್ತದ ಬೇಸಾಯ ಏನು ಮಾಡ್ತಾ ಇದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ. ಆ ಭತ್ತದ ಬೇಸಾಯಕ್ಕೆ ಒಂದು ಎಕರೆ ಅಥವಾ 1 ಹೆಕ್ಟೇರು ಭತ್ತದ ಬೇಸಾಯ ಮಾಡಲಿಕ್ಕೆ ಎಷ್ಟು ಸಮಯ, ಎಷ್ಟು ಜನ ಬೇಕು, ಎಷ್ಟು ಕೂಲಿ ಬೇಕು ಅಂತ ಎಲ್ಲರೂ ಕೂಡ ಸರ್ಕಾರಕ್ಕೆ ಗೊತ್ತಿದೆ. ಅದರ ಆಧಾರದಲ್ಲಿ ಅವ್ರಿಗೇನಾದ್ರೂ ಅನುಕೂಲವನ್ನು ಕೊಟ್ಟರೆ ಇಲ್ಲಿಯ ಭತ್ತದ ಬೆಳೆಗಾರರನ್ನ ಸಂರಕ್ಷಣೆ ಮಾಡಿದಾಗ್ತದೆ, ಇಲ್ಲಿಯ ಸಂಸ್ಕೃತಿಯನ್ನು ಉಳಿಸಿದಾಗೆ ಆಗ್ತದೆ. ಸಂಸ್ಕೃತಿ ಬಗ್ಗೆ ಮಾತಾಡ್ತಕ್ಕಂಥ ಈ ಪಕ್ಷದ ಸರ್ಕಾರಗಳು ಇವತ್ತು ಈ ನೆಲದ, ಈ ತುಳುನಾಡಿನ ಸಂಸ್ಕಾರ ಮತ್ತು ಸಂಸ್ಕೃತಿಯನ್ನು ಉಳಿಸಲಿಕ್ಕೆ ಇವರ ಕೊಡುಗೆ ಏನು, ಆ ಕೊಡುಗೆಯನ್ನು ಕೊಡಿ ಅಂತ ನಾವು ಕೇಳ್ತಾ ಇದ್ದೇವೆ. ಇದು ಪ್ರೇಮರಾಜ್ ಶೆಟ್ರೆ, ಇನ್ನೊಂದು ನಿಮ್ಮ ಪ್ರಮುಖವಾದ ಬೇಡಿಕೆಯಲ್ಲಿರುವಂಥದ್ದು ಭತ್ತ ಹಾಗೂ ತೆಂಗಿನಕಾಯಿ ಖರೀದಿ ಕೇಂದ್ರವನ್ನು ಕೂಡಲೇ ತೆರೆಯಬೇಕು ಅಂತ ಮೆನ್ಷನ್ ಮಾಡಿದ್ದೀರಿ. ಇಲ್ವಾ ಇದು? ಇಲ್ಲ, ತೆಂಗಿನಕಾಯಿಗೂ ಇಲ್ಲ, ಭತ್ತಕ್ಕೂ ಇಲ್ಲ ಖರೀದಿ ಕೇಂದ್ರ. ಬೆಂಬಲ ಬೆಲೆ ಈಗ ತೆಂಗಿನಕಾಯಿಗೆ ಬೆಂಬಲ ಬೆಲೆನೂ ಇನ್ನು ನಿಗದಿ ಮಾಡಿಲ್ಲ. ಭತ್ತಕ್ಕೆ ಮಾತ್ರ ಬೆಂಬಲ ಬೆಲೆ ಸೂಚಿಸಿರುವುದು. ಅದು ಕೂಡ ಸರಿಯಾದ ನಿಗದಿ ಖರೀದಿ ಕೇಂದ್ರಗಳು ಎಲ್ಲೂ ಇಲ್ಲ. ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಂತೂ ನಾನಂತೂ ಕಂಡಿಲ್ಲ ಎಲ್ಲೂ ಕೂಡ. ಆಚೆ ಕಡೆ ರೈತ ಮಾರುವಂತ ಪರಿಸ್ಥಿತಿ. ಅವರ ಬೆಂಬಲ ಬೆಲೆ ಘೋಷಣೆ ಏನಿದೆ ಅದಕ್ಕಿಂತ ಇನ್ನೂ ಒಂದು ಕ್ವಿಂಟಾಲ್ಗೆ 250 ರೂಪಾಯಿ ಕಡಿಮೆಗೆ ರೈತ ಮಾರ್ತಾ ಇದೆ. ಕಟಾವೆಲ್ಲ ಆದ ನಂತರ ನೀವು ಆಗ್ಲೇ ಹೇಳಿದಾಗೆ ಮಂಗಳೂರಿನಲ್ಲಿ ಕರಾವಳಿಯಲ್ಲಿ ಕೃಷಿ ಇಲಾಖೆಯವರು ಒಂದು ಪ್ರಕಟಣೆ ಕೊಡ್ತಾರೆ. ನಾವು ಏನೋ ಇಂತಹ ದಿವಸಗಳಲ್ಲಿ ಭತ್ತದ ಖರೀದಿ ಕೇಂದ್ರವನ್ನು ತೆರೀತೇವೆ. ಬಟ್ ರೈತರು ಯಾರಲ್ಲಿ ಕೊಂಡೋದಿಲ್ಲ. ಯಾಕಂತ ಹೇಳಿದ್ರೆ ನೀವು ಆಗ್ಲೇ ಹೇಳಿದ್ರಲ್ಲ, ಅವರು ಬೆಳೆದಂತ ಆ ಭತ್ತಕ್ಕೆ ಅವರು ವೆಚ್ಚ ಮಾಡಿದ ದುಡ್ಡಿನಷ್ಟು ದುಡ್ಡು ಅಲ್ಲಿ ಸಿಗುದಿಲ್ಲ. ಅಲ್ಲ, ಒಂದು ಸಮಸ್ಯೆ ಏನಂದ್ರೆ ನಮ್ಮ ಜಿಲ್ಲೆ ಇತ್ತು, ಈ ಟ್ರೈನ್ ಹೋದ್ಮೇಲೆ ಟಿಕೆಟ್ ತಗೊಳ್ತೀವಿ. ಟ್ರೈನ್ ಹೋದ ನಂತರ ಟಿಕೆಟ್ ತಗೊಳ್ಳೋದು. ಈಗ ಭತ್ತದ ಬೆಳೆಗಾರರು ಭತ್ತವನ್ನ ನಾಟಿ ಮಾಡಿ ಬೆಳೆದು ಮಾರ್ಕೆಟಿಗೆ ಕೊಡ್ತಕ್ಕ ಸಂದರ್ಭದಲ್ಲಿ ಭತ್ತದ ಖರೀದಿ ಕೇಂದ್ರ ಓಪನ್ ಮಾಡಬೇಕು. ಇವರು ಭತ್ತ ಎಲ್ಲ ಮಾರಾಟ ಮಾಡಿದ ನಂತರ ಭತ್ತದ ಖರೀದಿ ಕೇಂದ್ರ ತೆಗಿತಾರೆ. ಇವತ್ತು ಕೂಡ ಮಾತಾಡ್ತಕ್ಕ ಸಂದರ್ಭದಲ್ಲಿ ADC ಅವರು ಹೇಳಿದ್ರು, ಭತ್ತ ಹಾಕ್ತಾರ ರೈತರು. ಅದಕ್ಕೆ ನಾವೇನು ಹೇಳಿದೆವು, ನೀವು ಸಕಾಲದಲ್ಲಿ ಭತ್ತದ ಖರೀದಿ ಕೇಂದ್ರವನ್ನು ತೆಗೆದ್ರೆ ತೆರಿತೇವೆ ಅಂತೇಳಿ ರೈತರಿಗೆ ನೀವು ಮಾಹಿತಿ ಕೊಟ್ಟರೆ ಖರೀದಿ ಕೇಂದ್ರಕ್ಕೆ ಕೊಡ್ತಾರೆ. ಇಲ್ಲ, ಅವರ ಅನಿವಾರ್ಯತೆಗೆ ಎಲ್ಲೋ ಕೊಡಬೇಕು, ಕೊಡ್ತಾರೆ. ಈಗ ತೆಂಗು ಸ್ಪೆಷಲ್ ಆಗಿ, ಈಗ ಅಡಿಕೆಗೆ ನಮಗೆ ಇಲ್ಲಿ ಮಾಸ್ ಇದೆ, ಕ್ಯಾಂಪ್ಕೋ ಇದೆ, ಬೇರೆ ಎಲ್ಲವೂ ಕೂಡ ಇದೆ ಮಾರ್ಕೆಟ್. ಅಥವಾ ಶಿವಮೊಗ್ಗ ಹೋದ್ರೆ ಮ್ಯಾಮ್ಕೋಸ್ ಇದೆ. ಆದರೆ ತೆಂಗಿನಕಾಯಿಗೆ ಇಷ್ಟು ದೊಡ್ಡ ಒಂದು ಜಿಲ್ಲೆಯಲ್ಲಿ ಸುಮಾರು 40 ರಿಂದ 45 ಲಕ್ಷ ತೆಂಗಿನ ಮರಗಳು ಈ ಜಿಲ್ಲೆಯಲ್ಲಿ ಇದ್ದಾವೆ. ಒಂದು ತೆಂಗಿನ ಮರದಲ್ಲಿ ಮಿನಿಮಮ್ ಎವರೇಜ್ 50 ಏನು ಕಾಯಿ ಸಿಗ್ತದೆ ಅಂದರೆ ಅದು ಕೂಡ ಎಷ್ಟು ನೀವು ಟಾರ್ಗೆಟ್ ಲೆಕ್ಕ ಹಾಕಿ ನನಗೆ ಗೊತ್ತಿಲ್ಲ. 45 ಲಕ್ಷ ಇಂಟು 50 CPCR ಪ್ರಕಾರ 52 ಎವರೇಜ್ ಯೀಲ್ಡಿಂಗು. ಜಾಸ್ತಿ ಬರ್ತದೆ, ಇಲ್ಲ ಬರುತ್ತೆ. ಕೆಲವು ಕರೆ ಬರಿ ಅಥವಾ ಬೇರೆ ಕಡೆಯಲ್ಲಿ ಇರ್ತಕ್ಕಂಥ ತೆಂಗಿನಲ್ಲಿ ಈಲ್ಡ್ ಬರುವುದಿಲ್ಲ, 1-2 ಕಾಯಿ ಆದದ್ದು ಇದೆ. ನಾವು ಎವರೇಜ್ 50 ಲೆಕ್ಕ ಹಾಕಿದ್ರು ಕೂಡ
ಅವ್ರು CPSR ಲೆಕ್ಕಾಚಾರ ಹಾಕಿದ್ದು ಕೂಡ 45 ಲಕ್ಷ ತೆಂಗಿನ ಮರಕ್ಕೆ ಎಷ್ಟು ತೆಂಗಿನಕಾಯಿ ಆಗ್ತದೆ. ಇಷ್ಟು ದೊಡ್ಡ ರೀತಿಯಲ್ಲಿ ಇಲ್ಲಿ ತೆಂಗಿನ ಬೆಳೆ ಆಗ್ತಾ ಇದ್ರು ಕೂಡ ನಾಫೆಡ್ ಆಗಲಿ ಯಾವುದು ಕೂಡ ಇಲ್ಲಿ ತನಕ ಒಂದು ಖರೀದಿ ಕೇಂದ್ರ ತೆಗಿಲಿಲ್ಲ. ಈಗ ಬೇರೆ ಬೇರೆ ಜಿಲ್ಲೆಯವರಿಗೆ ಕೊಬ್ಬರಿಗೆ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ಹೌದು. ನಮಗೆ ಇಲ್ಲಿ ಖರೀದಿ ಕೇಂದ್ರನೇ ಇಲ್ಲ. ಓಕೆ, ಆ ಖರೀದಿ ಕೇಂದ್ರದಲ್ಲಿ ಕೊಂಡೋದ್ರೆ ಮಾತ್ರ ನಿಮಗೆ ಬೆಂಬಲ ಬೆಲೆ ಸಿಗುತ್ತೆ. ಖಂಡಿತ ಬೇರೆ ವ್ಯವಸ್ಥೆ ಇಲ್ಲ. ಈಗ ಬೆಂಬಲ ಬೆಲೆ ಅಡಿಕೆಗೆ ಕೊಡಬೇಕು ಅಂತಂದ್ರೆ ಕ್ಯಾಂಪು ಅಥವಾ ಮಾಸನ್ನ ಇಟ್ಕೊಳ್ತಾರೆ ಅವರು. ಇಲ್ಲಿ ಅದಕ್ಕೆ ಸಹಕಾರಿ ಸಂಸ್ಥೆನೇ ಇಲ್ಲ, ತೆಂಗು ಬೆಳೆಗಾರರ ಒಂದು ಒಕ್ಕೂಟನೇ ಇಲ್ಲ. ಅದಕ್ಕಿಂತ ಇದು ನಾಫೆಡ್ ಅಂತ ಇದೆ ಕೇಂದ್ರ ಸರ್ಕಾರದಲ್ಲಿ, ತೆಂಗು ಬೆಳೆಗೆ ಸಂಬಂಧಪಟ್ಟದ್ದು. ಅವರು ಆದ್ರೂ ಮಾಡ್ಬೇಕಲ್ಲ. ಎಸ್. ನಂತರದ ಬೇಡಿಕೆ, ಕೃಷಿ ಏನು ಬೆಲೆ ಆಯೋಗದ ಅಧ್ಯಕ್ಷರಾಗಿದ್ದ TN ಪ್ರಕಾಶ್ ಕಮ್ಮರಡಿ ಅವರು ನೀಡಿರುವ ವರದಿಯ ಅನ್ವಯ ರಾಜ್ಯ ಸರ್ಕಾರ ಕೃಷಿ ಉತ್ಪನ್ನಗಳನ್ನು ಲಾಭದಾಯಕ ಬೆಲೆಯಲ್ಲಿ ಖರೀದಿಸಲು ಮುಂದಾಗಬೇಕು. ಈಗ ಕೇರಳ ಸರ್ಕಾರ ಸರ್ ಈಗ ಲಾಸ್ಟ್ ಟೈಮು ತರಕಾರಿಗಳಿಗೆಲ್ಲ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ. ತರಕಾರಿಗೆ ಕೂಡ ಬೆಂಬಲ ಬೆಲೆ ಘೋಷಣೆ ಮಾಡ್ತಾರೆ, ಖರೀದಿ ಮಾಡ್ತಾ ಇದ್ದಾರೆ. ಈಗ ಇಲ್ಲಿ ಕರ್ನಾಟಕದ ಕೃಷಿ ಬೆಲೆ ಆಯೋಗ ಅಂತ ಮಾಡಿದ್ರು. ಅದರ ಪ್ರಥಮ ಅಧ್ಯಕ್ಷರು ಪ್ರಕಾಶ್ ಕಮ್ಮರಡಿ ಅವರು. ಸುಮಾರು 25 ಬೆಳೆಗಳಿಗೆ ಅವರು ಲಾಭದಾಯಕ ಬೆಲೆ ಅಂತ ಹೇಳಿದ್ರೆ ಇವ್ರದ್ದು ಸ್ವಾಮಿನಾಥನ್ ಆಯೋಗದ ವರದಿಗಿಂತ ಕಡಿಮೆ ಇದೆ ಅವ್ರದ್ದು. ಸ್ವಾಮಿನಾಥನ್ ಆಯೋಗದ ವರದಿ ಜಾಸ್ತಿ ಹೇಳ್ತಾ ಇದೆ, ಅದರಿಂದ ಕಡಿಮೆ ಪ್ರೊಡಕ್ಷನ್ ಕಾಸ್ಟ್ ಪ್ಲಸ್ ಸ್ವಲ್ಪ ಲಾಭಾಂಶ ಇಟ್ಟುಕೊಂಡು ಒಂದು ಬೆಲೆಯನ್ನು ನಿಗದಿ ಮಾಡಿ ಕೊಟ್ಟಿದ್ದಾರೆ. ಆ ಬೆಲೆ ಕೂಡ ಇವತ್ತು ರೈತರಿಗೆ ಸಿಗ್ತಾ ಇದೆ. ಅದರ ಆಧಾರದಲ್ಲಿ ನೀವು ಇವತ್ತು ಖರೀದಿ ಮಾಡಬಹುದು. ಈಗ ಒಂದು ಸ್ಪಷ್ಟ ಇದೆ, ಈ ರಾಜ್ಯದ 25 ಬೆಳೆಗಳನ್ನ ಇವತ್ತು TN ಪ್ರಕಾಶ್ ಕಮ್ಮರಡಿ ಅವರು ನೀಡಿದ ವರದಿಯ ಆಧಾರದಲ್ಲಿ ರಾಜ್ಯ ಸರ್ಕಾರ ಖರೀದಿ ಮಾಡೋದಿದ್ರೆ ಲಕ್ಷಾಂತರ ಕೋಟಿ ರೂಪಾಯಿ ಬೇಡ 10 ರಿಂದ 15 ಸಾವಿರ ಕೋಟಿ ರೂಪಾಯಿಯನ್ನ ಮಿಗತ ಇಟ್ಟರೆ ಈ ರಾಜ್ಯದಲ್ಲಿ ಇರ್ತಕ್ಕಂಥ 25 ಬೆಳೆಗಳನ್ನ ಲಾಭದಾಯಕ ದರದಲ್ಲಿ ಖರೀದಿ ಮಾಡಿ ಅದನ್ನ ಮಾರುಕಟ್ಟೆ ಮಾಡಲಿಕ್ಕೆ ರಾಜ್ಯ ಸರ್ಕಾರಕ್ಕೆ ಸಾಧ್ಯ. 10 ರಿಂದ 15 ಸಾವಿರ ಕೋಟಿ ಅದು ಮ್ಯಾಕ್ಸಿಮಮ್, ಅಷ್ಟು ಬೇಡ. ಇವ್ರು ಡಿಕ್ಲೇರ್ ಮಾಡಿದ್ರು ಸಾಕು, 10,000 ಕೋಟಿ ಮಿಗತ ಇಟ್ಟು ಡಿಕ್ಲೇರ್ ಮಾಡಿದ್ರು ಸಾಕು. ನಾನು ಮುಂದಿನ ವಿಚಾರಕ್ಕೆ ಬರ್ತೇನೆ. ಏನು ಬೆಲೆ ವಿಮೆ ಕಂತನ್ನು ತುಂಬಲಿಕ್ಕೆ ಕನಿಷ್ಠ 2 ತಿಂಗಳ ಅವಧಿಯನ್ನು ವಿಸ್ತರಿಸಬೇಕು ಅಂತ ಕೇಳಿದ್ದೀರಿ. ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ಇದೆ ನಮ್ಮಲ್ಲಿ. ಅಡಿಕೆ ಮತ್ತು ಪೆಪ್ಪರಿಗೆ ಕೊಡ್ತಾ ಇದ್ದಾರೆ. 1 ಹೆಕ್ಟೇರ್ಗೆ 6,300 ರೂಪಾಯಿ ನಾವು ರೈತರು ಕಟ್ಟಬೇಕು, ಉಳಿದದ್ದು ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಕಟ್ತದೆ. ಒಟ್ಟು ನಾವು ಕಟ್ತಕ್ಕಂಥ ಪ್ರೀಮಿಯಂ ನಾವು ಮತ್ತು ಸರ್ಕಾರ ಸೇರಿ 1,26,000 ರೂಪಾಯಿ ಪರ್ ಹೆಕ್ಟೇರ್. 6,300 ರೂಪಾಯಿ ನಾವು ಕಟ್ತಾ ಇದ್ದೀರಿ. 1,19,700 ರೂಪಾಯಿ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಟ್ತಾ ಇದೆ. ನಮ್ಮಲ್ಲಿ ಸುಮಾರು 92,000 ಹೆಕ್ಟೇರ್ ಅಡಿಕೆ ತೋಟ ಇದೆ. 6,300 ಆಗಿ ಸುಮಾರು 1,100 ಕೋಟಿ ರೂಪಾಯಿ ಆಗ್ತದೆ ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಕಟ್ಟೋದು. ನಾವು ರೈತರು ಕಟ್ಟುವ ಪ್ರೀಮಿಯಂ 58 ಕೋಟಿ ರೂಪಾಯಿ ಆಗ್ತದೆ. 58 ಕೋಟಿ ರೂಪಾಯಿ ವಾರ್ಷಿಕವಾಗಿ ಕಟ್ತೀರಿ. ಪ್ರೇಮನಾಥ್ ಶೆಟ್ರೆ, ಅಡಿಕೆ ಬೆಳೆಗಾರರಾಗಿ ನಿಮ್ಗೆ ಏನೇನು ಪ್ರಯೋಜನ ಬರುತ್ತೆ? ಇಲ್ಲ, ನಾವು ಕಟ್ಟಿದೀವಿ ಹೋದ ವರ್ಷ, ಇನ್ನೂ ಅದ್ರ ಇದು ಬಂದಿಲ್ಲ, ಇನ್ನು ಅಕ್ಟೋಬರ್ ಅಲ್ಲಿ ಬರುತ್ತೆ ಅಂತಾರೆ. ಇವಾಗ ಮೊನ್ನೆನ ನಮ್ಮ ಸಹಕಾರಿ ನಾವು ಏನು ಶೂನ್ಯ ಬಡ್ಡಿ ದರದಲ್ಲಿ ಸಾಲ ತಗೊಂಡಿದ್ದೀವಿ, ಅವ್ರು ಕಡ್ಡಾಯವಾಗಿ ನೀವು ಹವಾಮಾನ ಆಧಾರಿತ ಬೆಲೆ ಕಟ್ಟಲೇಬೇಕು ಅಂತ ಮೊನ್ನೆ ಹೇಳಿದ್ದಾರೆ ಫೋನ್ ಮಾಡಿ ನಮಗೆ. ಜೂನ್ 30 ಅದಕ್ಕೆ ಅಂತಿಮ ಗಡುವು ಕೊಟ್ಟಿದ್ದಾರೆ. ನಾವು ಅದನ್ನು ಇನ್ನೂ 2 ತಿಂಗಳು ಎಕ್ಸ್ಟೆಂಡ್ ಮಾಡಬೇಕು, ಯಾಕೆಂದರೆ ರೈತರು ಸಂಕಷ್ಟದಲ್ಲಿದ್ದಾರೆ. ಕೊರೋನಾ ಸಂಕಷ್ಟದಿಂದ ಆಚೆ ಓಡಾಡೋಕ್ಕಾಗಿಲ್ಲ, ಆರ್ಥಿಕ ಸಂಕಷ್ಟದಲ್ಲಿದ್ದಾರೆ. ಇನ್ನೂ 2 ತಿಂಗಳು ಎಕ್ಸ್ಟೆಂಡ್ ಮಾಡಬೇಕು ಅಂತ ನಾವು ಕೇಳ್ಕೊಂಡಿದ್ದೀವಿ. ಈಗ ಜೂನ್ 30 ಕೊನೆಯ ದಿನಾಂಕ ಅದಕ್ಕೆ. ಅದೇ ಪ್ರತಿ ಹೆಕ್ಟೇರ್ಗೆ 6,400 ರೂಪಾಯಿ ಪ್ರೀಮಿಯಂ ಕಟ್ಟಲಿಕ್ಕೆ. ಹೋದ ವರ್ಷ ನಾವು ಕಟ್ಟಿದ್ದೀವಿ, ಇನ್ನೂ ಅದರದ್ದು ಬಂದಿಲ್ಲ. ಅದು ಹವಾಮಾನ ಆಧಾರಿತ ಸಮೀಕ್ಷೆ ನಡೆಯೋದು, ಅದೇನು ಅಕ್ಟೋಬರಲ್ಲಿ ಬರುತ್ತೆ ಅಂತಾರೆ. ಆದರೂ ಈ ವರ್ಷದ ಕಂತು ನೀವು ಪಾವತಿಸಲೇಬೇಕು, ಯಾಕೆಂದರೆ ನಿಮಗೆ ಬೆಲೆ ಸಾಲ ನಾವು ಕೊಟ್ಟಿದ್ದೀವಿ ಸಹಕಾರಿ ಬ್ಯಾಂಕಿಂದ. ನಮಗೆ ಸ್ಯೂರಿಟಿಯಾಗಿ ಅದು ನೀವು ಕಟ್ಟಲೇಬೇಕು. ನಿಮಗೆ ಇಷ್ಟ ಇಲ್ಲಾದರೂ ನೀವು ಕಟ್ಟಿಸುವಂಥ ಪರಿಸ್ಥಿತಿ ಬಂದಿದೆ. ಸಹಕಾರಿ ಬ್ಯಾಂಕ್ಗಳಿಂದ ಫೋನ್ಗಳು ಕರೆಗಳು ಬರ್ತವೆ. ಅದನ್ನೇ ಒಂದು ಸ್ಯೂರಿಟಿಯಾಗಿ. ಹೌದೌದು. ಈಗ ಬಡೌತ ಮಾರ್ಕಾಗ ತಿಕ್ಕಿನ ತಿನ್ಪುಣೆ ಅಂತ. ಈಗ ನಾವು ಬೆಳೆ ವಿಮೆ ಕೇಳ್ತಿರ್ತಕ್ಕಂಥದ್ದು ನಮಗೆ ಏನು ಸಿಗ್ತಾ ಇಲ್ಲ, ಏನು ಕೊಡ್ತಾ ಇಲ್ಲ, ಇದಾದರೂ ಸಿಗ್ಲಿ ಅಂತ. ಈಗ 2016, 17, 18, 19, 20 ಈ 4 ಸಾಲಿಂದ ಇವತ್ತು ಬೆಳೆ ವಿಮೆಯ ಪ್ರೀಮಿಯಂ ಅನ್ನು ರೈತರಿಗೆ ಕಟ್ಟಿಸ್ಕೊಳ್ತಾ ಇದ್ದಾರೆ. ಈಗ ಏನು ಮಾಡಿದ್ರೆ ಇವ್ರು ಹೇಳಿದಾಗೆ ಬೆಳೆ ಸಾಲ ಯಾರು ತಗೊಳ್ತಾರೆ ಅವರು ಇದು ಕಟ್ಟಲೇಬೇಕು ಪ್ರೀಮಿಯಂ ಅಂತ ಹೇಳ್ತು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಆದರೆ ಈಗ ಹಿಂದಿನ ಸಾಲಿನಲ್ಲಿ ಅವರು ಕೊಡಬೇಕಾದಂಥ ಬಾಕಿ ಇನ್ನೂ ಕೊಡಲಿಲ್ಲ. 17-18 ಕೊಡಲಿಲ್ಲ, 18-19 ಕೊಡಲಿಲ್ಲ, 19-20 ಕೂಡ ಇನ್ನೂ ಬರಲಿಲ್ಲ. ಕೆಲವರಿಗೆ ಬಂದಿದೆ ಸರ್ ಆಯ್ತು, ಇನ್ನು ಕೊಟ್ಟರು ಅಂದ್ರು
ಒಂದು ನಾವೀಗ ಸರ್ಕಾರ ನಮ್ಮ ಮುಂದೆ ಮಾಹಿತಿ ಕೊಡಬೇಕು. ಹ್ಮ್. 1 ಹೆಕ್ಟೇರಿಗೆ ಎಷ್ಟು ಪರಿಹಾರ ಕೊಟ್ಟಿದ್ದಾರೆ ಅವರು. ಹ್ಮ್. ಈಗ ವಿಮಾ ಕಂಪನಿಗಳು 1 ಹೆಕ್ಟೇರಿಗೆ 1,26,000 ಪ್ರೀಮಿಯಂ ಹಣವನ್ನು ತಗೊಂಡು ಹ್ಮ್. ರೈತರಿಗೆ ಎಷ್ಟು ಪರಿಹಾರ ಎಷ್ಟು ಕೊಟ್ಟಿದ್ದಾರೆ, ಕೊಟ್ಟಿದ್ದೀರಿ? ಎಷ್ಟು ಎಷ್ಟು ಕೊಟ್ಟಿದ್ದಾರೆ. ಪರಿಹಾರ ಕೊಟ್ಟಿದ್ದೀರಿ? ಈಗ NDRF ಮತ್ತು SDRF ಗೈಡ್ಲೈನ್ಸ್ ಪ್ರಕಾರ ಈಗ ಸಿದ್ದರಾಮಯ್ಯ ಸರ್ಕಾರ ಇರುವಾಗ ನಮಗೆ ಕೊಳೆ ರೋಗಕ್ಕೆ ಹೆಕ್ಟೇರಿಗೆ 18,000 ರೂಪಾಯಿ ಹೌದು, ಪರಿಹಾರ 18. ಕೊಟ್ಟರು. ಅದು 170-175 ಕೋಟಿ ರೂಪಾಯಿ ಸಾಕು 92,000 ಹೆಕ್ಟೇರ್ನ ಎಲ್ಲ ಅಡಿಕೆ ಬೆಳೆಗಾರರಿಗೆ ಕೊಡ್ಲಿಕ್ಕೆ ಈ ಜಿಲ್ಲೆ. ಇಲ್ಲ ಯಡಿಯೂರಪ್ಪನವರು ಮತ್ತೆ 10,000 ಸೇರಿಸಿ ಕೊಡ್ತಾರೆ ಅಂದ್ರೆ 28,000 ಅಂತ ಆದ್ರೂ ಕೂಡ 250 ಕೋಟಿ ರೂಪಾಯಿ ಸಾಕು. ಆದ್ರೆ ಇವತ್ತು ನಾವು ಮತ್ತು ಸರ್ಕಾರ ಈ ವಿಮಾ ಕಂಪನಿ ಕಟ್ತಕ್ಕಂಥ 1,158 ಕೋಟಿ ರೂಪಾಯಿ. ನೀವು ವಿಮಾ ಕಂಪನಿಯ ಏನೋ ಖಜಾನೆಯನ್ನು ತುಂಬಿಸ್ತಾ ಇದ್ದೀರಿ. ಅದು ನಾವು ಅಲ್ಲ, ರೈತರು- ಸರ್ಕಾರ ವಿಮೆ ಹೆಸರಲ್ಲಿ ಖಜಾನೆಯನ್ನ ಲೂಟಿ ಮಾಡ್ತಿದೆ. ಈಗ 250 ಕೋಟಿ ರೂಪಾಯಿ 28,000 ಪ್ರತಿ ರೈತರಿಗೆ ಹೆಕ್ಟೇರಿಗೆ ಕೊಟ್ಟರೆ 250 ಕೋಟಿ ರೂಪಾಯಿ ಸಾಕು. ಈಗ ಸರ್ಕಾರವೇ ಕೇಂದ್ರ ರಾಜ್ಯ ಸರ್ಕಾರವೇ 1,100 ಕೋಟಿ ರೂಪಾಯಿಯನ್ನ ಇವತ್ತು ವಿಮಾ ಕಂಪನಿಗೆ ತುಂಬುತ್ತಾ ಇದೆ. ನಮ್ಮ ಕಡೆ 58 ಕೋಟಿ ರೂಪಾಯಿ ತಗೊಳ್ತಾ ಇದೆ. ಒಂದು ವರ್ಷಕ್ಕೆ 900-950 ಕೋಟಿ ರೂಪಾಯಿಯನ್ನ ಸರ್ಕಾರದ ಹಣವನ್ನು ಲೂಟಿ ಮಾಡ್ತಕ್ಕಂಥ ಕಾರ್ಯಕ್ರಮ ಫಸಲ್ ಬಿಮಾ ಯೋಜನೆ ಮತ್ತು ಹವಾಮಾನ ಆಧಾರಿತ ಬೆಳೆ ವಿಮೆ ಅಂತ ಹೇಳಿಕ್ಕೆ ಇಷ್ಟಪಡ್ತೇನೆ ನಾನು. ಕೊನೆಯದಾಗಿ ನಿಮ್ಮ ಈ ಒಂದು ಬೇಡಿಕೆ ಪಟ್ಟಿಯಲ್ಲಿರುವಂಥದ್ದು ಗ್ರಾಮಾಂತರ ಪ್ರದೇಶಗಳಲ್ಲಿ ಕೋವಿಡ್ ಟೆಸ್ಟ್ ಅನ್ನು ವ್ಯಾಪಕಗೊಳಿಸಬೇಕು. ಎಸ್, ಅಂದ್ರೆ ಗ್ರಾಮೀಣ ಭಾಗದ ರೈತರೇ ಇರುವಂತಹ ಪ್ರದೇಶ. ಕೋವಿಡ್ ಟೆಸ್ಟ್ ಅನ್ನು ವ್ಯಾಪಕವಾಗಿ ಮಾಡಬೇಕು, ಆ ಮೂಲಕ ಚಿಕಿತ್ಸೆಗೆ ನೆರವಾಗಬೇಕಂತ ಇಲ್ಲಿ ಕೇಳ್ತಾ ಇದ್ದಾರೆ. ಆತಂಕವನ್ನು ಕಡಿಮೆ ಮಾಡಲಿಕ್ಕೆ ಈಗ ಎಲ್ರಿಗೂ ಆತಂಕ ಇದೆ. ನನಗೆ ಪಾಸಿಟಿವ್ ಇದೆಯೋ ಬರಬಹುದು ಹೇಗೆ, ಈ ಆತಂಕದಲ್ಲಿ ಜನ ಜೀವನ ನಡೆಸ್ತಾ ಇದ್ದಾರೆ. ಇದು ಟೋಟಲ್ ಆಗಿ ಇದು ದೊಡ್ಡ ಬ್ಲಂಡರ್. COVID-19 ದೊಡ್ಡ ಬ್ಲಂಡರು. 2015ರಿಂದ ಬಿಲ್ ಗೇಟ್ಸ್ ಮತ್ತು WHO ಮತ್ತು ದೊಡ್ಡವರು ಸೇರ್ಕೊಂಡು ಮಾಡಿದಂತ ಕುತಂತ್ರ. ಎಸ್, ಈಗ ನಿಮ್ಮ ಕೊನೆ ಬೇಡಿಕೆಯಲ್ಲಿ ಖಾಸಗಿ UPCL ಕಂಪನಿಯು ಉಡುಪಿ ದಕ್ಷಿಣ ಕನ್ನಡ ಜಿಲ್ಲೆಯ ಸುಮಾರು 20 ಜನವಸತಿ ಗ್ರಾಮಗಳ ಮೂಲಕ ಏನು 400 kV ವಿದ್ಯುತ್ ಪ್ರಸರಣ ಮಾರ್ಗದ ಕಾಮಗಾರಿಯನ್ನು ಅನಧಿಕೃತವಾಗಿ ನಡೆಸ್ತಾ ಉಂಟು ಅಂತ ಹೇಳಿದ್ದೀರಿ ಪ್ರೇಮಣ್ಣ ಶೆಟ್ಟಿ ಅವರೇ. ಹೌದು, ಈಗ ಅದನ್ನು ರದ್ದು ಮಾಡಬೇಕು. ಕಳೆದ ನವೆಂಬರ್ ತಿಂಗಳಲ್ಲಿ ಒಂದು ದೊಡ್ಡ ಹೋರಾಟವನ್ನು ಮಾಡಿದ್ವಿ ಅದ್ರ ಬಗ್ಗೆ. ಅದು ರೈತರಿಗೆ ಮಾಹಿತಿ ಕೊಡದೆ ಅವರು ಏಕಾಏಕಿ ಬಂದು ರೈತರ ಕೃಷಿ ಜಮೀನಲ್ಲಿ ಬಂದು ಸರ್ವೆಗಳು ನಡೆಸಿ ಸರ್ವೆ ಕಲ್ಲುಗಳೆಲ್ಲ ಹಾಕಿದ್ರು. ಅದು ನಮ್ಮ ಗಮನಕ್ಕೆ ಬಂತು. ಆಮೇಲೆ ಕೂಡಲೇ ನಾವು ತಕ್ಷಣ ನಾವು ಕಾರ್ಯಪ್ರವೃತ್ತರಾಗಿ ಅಲ್ಲಿ ಒಂದು ಸಂಘಟನೆ, ಅದಕ್ಕೆ ಬೇಕಾದ ಒಂದು ಸಂಘಟನೆಯನ್ನು ರೆಡಿ ಮಾಡಿ ಅವರು ಏನು ಅಲ್ಲಿ ಸರ್ವೆ ಕಲ್ಲಲ್ಲಿ ಹಾಕಿದ್ರು ಅದನ್ನೆಲ್ಲ ಕಿತ್ತಾಕುವಂಥ ಕೆಲಸವನ್ನು ನಾವು ಮಾಡಿ DC-ಗೆ ಒಂದು ಒತ್ತಾಯ ಪತ್ರವನ್ನು ಕೊಟ್ಟಿದ್ದೀವಿ. ಹೋದ ನವೆಂಬರ್ 25ರ ಗಣರಾಜ್ಯೋತ್ಸವದಂದು ಆ ಕಾರ್ಯಕ್ರಮ ನಾವು ಮಾಡಿದ್ವಿ. ಅದು ಮಾಡಿದ ಮೇಲೆ ಆಮೇಲೆ ಜನಪ್ರತಿನಿಧಿಗಳು ಎಚ್ಚೆತ್ತುಕೊಂಡ್ರು. ಅವರು ಕೂಡ ಜಿಲ್ಲಾಧಿಕಾರಿ ಮೂಲಕ ತಡೆ ಹಿಡಿದೀವಿ ಅಂತಾರೆ. ಆದರೆ ಅದಕ್ಕೆ ತಡೆ ಹಿಡಿಯೋಕ್ಕೆ ಮುಖ್ಯ ಕಾರಣಕರ್ತರು ನಾವೇ, ಕರ್ನಾಟಕ ರಾಜ್ಯ ರೈತ ಸಂಘ. ಅದನ್ನು ತೀವ್ರವಾಗಿ ಖಂಡಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸದ್ಯಕ್ಕೆ ಅದನ್ನು ತಡೆ ಹಿಡಿಯುವಂಥ ಕೆಲಸವನ್ನು ಮಾಡಿದ್ದೀವಿ. ಇವಾಗ ತಿರ್ಗಾ ಈಗ ಅವ್ರದ್ದೇನ ಮೆಟೀರಿಯಲ್ ಬಂದು ಬಿದ್ದಿದೆ, ಅಲ್ಲಿ ಸೈಟಲ್ಲಿ ವರ್ಕ್ ನಡೀತದೆ ಅಂತ ನಮ್ಮ ಗಮನಕ್ಕೆ ಬಂತು. ತಿರ್ಗಾ ಸರ್ವೆಗೆ ಏನು ಬಂದಿಲ್ಲ ರೈತರ ಜಮೀನಿಗೆ, ಆದ್ರೆ ಆ ಕಾರ್ಯಕ್ರಮ ಮುಂದುವರಿಯುತ್ತದೆ, ಯೋಜನೆ ಮುಂದುವರಿಯುತ್ತದೆ ಅದನ್ನು ಇವತ್ತು ಒತ್ತಾಯದಲ್ಲಿ ನಾವು ತಿಳಿಸಿದ್ದೀವಿ ಮಾನ್ಯ ಅಪರ DC ಜಿಲ್ಲಾಧಿಕಾರಿಗಳಿಗೆ. ನಾನೀಗ ಸಮಾಪನ ಮಾಡ್ತಾ ಇದ್ದೇನೆ. ಇದು ರವಿಕಿರಣ್ ಪುಣಚಿ ಅವರೇ, ದಿಲ್ಲಿಯ ರೈತರ ಹೋರಾಟ ಮುಗಿತಾ ಇಲ್ಲ, ಮುಗಿಯುವುದಿಲ್ಲ. ನಾವಂತೂ ಮತ್ತೆ ಲಾಕ್ಡೌನ್ ಮುಗಿದ ನಂತರ ಶುರು ಮಾಡ್ತಾ ಇದ್ದೇವೆ. ರಾಜ್ಯಾದ್ಯಂತ ದೇಶಾದ್ಯಂತ ಈ ಚಳವಳಿ ಮುಂದುವರಿಸ್ತೇವೆ. ಸರ್ಕಾರ ಈ ಮಸೂದೆಗಳನ್ನು ವಾಪಸ್ ತಗೊಳ್ಳುವವರೆಗೆ ಚಳವಳಿ ನಡೀತದೆ. ಇಲ್ಲ ಈ ಸರ್ಕಾರ ಕಿತ್ತಾಕೋಲಿವರೆಗೆ ಚಳವಳಿ ಮುಂದುವರಿಸ್ತದೆ. ನಾನು ಈ ಒಂದು ಸಂವಾದವನ್ನು ಸಮಾಪನ ಮಾಡ್ತಾ ಇದ್ದೇನೆ. ಲಾಕ್ಡೌನ್ ಸಂಕಷ್ಟದ ಕಾಲದಲ್ಲಿ ರೈತರು, ಕರ್ನಾಟಕದ ರೈತರು, ಕರಾವಳಿ ರೈತರು ಎದುರಿಸ್ತಾ ಇರುವಂತಹ ಸಮಸ್ಯೆ, ಅವರಿಗೆ ಬೇಕಾದ ಪರಿಹಾರ, ಅವರ ಬೇಡಿಕೆಗಳೇನು, ಈ ಎಲ್ಲ ವಿಚಾರವಾಗಿ ಕರ್ನಾಟಕ ರಾಜ್ಯ ರೈತ ಸಂಘದವರು ರಾಜ್ಯದ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದ್ದಾರೆ. ಆ ಮನವಿಯಲ್ಲಿ ಅನೇಕ ವಿಚಾರಗಳನ್ನು ಪ್ರತ್ಯೇಕವಾಗಿ ಅವರು ಪ್ರಸ್ತಾಪ ಮಾಡಿದ್ದಾರೆ. ಆ ಎಲ್ಲ ವಿಚಾರಗಳನ್ನು ಇವತ್ತು ಈ ಒಂದು ರೈತರ ಮುಖಂಡರು ನಮ್ಮ ಜೊತೆಗೆ ಹಂಚಿಕೊಂಡಿದ್ದಾರೆ. ಎಸ್, ಈ ಒಂದು ಸಂವಾದದಲ್ಲಿ ಭಾಗಿಯಾದದಕ್ಕೆ ರವಿಕಿರಣ್ ಪುಣಚ ಅವರೇ ನಿಮಗೆ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿಯಾಗಿ ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರೇ ನಿಮಗೆ ಕೂಡ ಪ್ರೀತಿಯ ಧನ್ಯವಾದಗಳು. ಎಸ್, ಈ ಒಂದು ಸಂವಾದವನ್ನು ಇಲ್ಲಿ ಸಮಾಪನ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, Nippon Paint, Asia's real #1 paint. SDM ಕಾಲೇಜು ಉಜಿರೆ.